ऋषयः क्षीणकल्मषाः छिन्नद्वैधा यतात्मानः ಸರ್ವಭೂತಹಿತೇ ರತಾಃ. ಯಾರು ಸಂದೇಹಗಳಿಂದ ಉದ್ಭವವಾಗುವ ದ್ವಂದ್ವಗಳನ್ನು ಮೀರಿರುವರೋ, ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸಿರುತ್ತಾರೋ, ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರೋ ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವರೋ ಅವರು ಬ್ರಹ್ಮನಿರ್ವಾಣವನ್ನು ಪಡೆಯುತ್ತಾರೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮಕಾಣವಶಾಃ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿರುವವರು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮನಿರ್ವಾಣವು ದೊರೆಯುವುದು ಖಂಡಿತ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿಃ ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಅಧ್ಯಾತ್ಮವಾದಿಯು ಹೊರಗಿರುವ ಇಂದ್ರಿಯ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು, ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಶ್ವಾಸೋಚ್ಛ್ವಾಸಗಳನ್ನು ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ. ಇಂತಹ ಅಧ್ಯಾತ್ಮವಾದಿಯು ಆಸೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗುತ್ತಾನೆ. ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾದವನು. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ನಾನೇ. ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಇವತ್ತು? ಹರೇ ಕೃಷ್ಣ ಪ್ರಭುಜಿ, ಚೆನ್ನಾಗಿದ್ವಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾವೆಲ್ಲ ಒಂದು ಕೀರ್ತನೆ ಮಾಡೋಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ,
ಯಶೋದನಂದನ ವೃಜ ಜನರಂಜನ ಯಶೋದನಂದನ ವೃಜ ಜನರಂಜನ ಯಶೋದನಂದನ ವೃಜ ಜನರಂಜನ ಯಮುನಾ ತೀರಾ ವನಚಾರಿ ಯಮುನಾ ತೀರಾ ವನಚಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ श्री कृष्ण संकीर्तन की जय, शीला प्रभुपाद की जय, हरिनाम संकीर्तन की जय, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 5 ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ ಯೋಗ ಅಂತಲೂ ಇವತ್ತಿನ ಅಧ್ಯಾಯಕ್ಕೆ ಹೇಳಲಾಗಿದೆ. ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂತ ಇದನ್ನ, ಅಂದರೆ ಹೇಗೆ ನಾವು ಭಗವಂತನ ಪ್ರಜ್ಞೆಯಲ್ಲಿದ್ದು ನಮ್ಮ ಕರ್ಮವನ್ನು ಮಾಡಬೇಕು ಅನ್ನುವಂಥದ್ದು. ಎಲ್ರಿಗೂ ಇವತ್ತಿನ ಅಧ್ಯಾಯಕ್ಕೆ ಸ್ವಾಗತ. ನಾವು ಈಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ. ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಅಧ್ಯಾಯಕ್ಕೆ ಮತ್ತೊಮ್ಮೆ ಸ್ವಾಗತ. ನಿನ್ನಿನ ಅಧ್ಯಾಯವನ್ನ ಬೇಗ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. 4ನೇ ಅಧ್ಯಾಯದಲ್ಲಿ ನಾವು ಯಾವುದೆಲ್ಲ ಪರಂಪರೆಯ ಬಗ್ಗೆ ತಿಳ್ಕೊಂಡ್ವಿ? ಗುರು ಪರಂಪರೆ ಪ್ರಭುಜಿ. ಗುರು ಪರಂಪರೆ, ಮದ್ದು ಉಡುಪಿ ರಾಮಾನುಜರದ್ದು ಶ್ರೀ ಸಂಪ್ರದಾಯ,
ನಿಂಬಾಳಾಚಾರ್ಯ ರಾಜಸ್ಥಾನ್ ಅವ್ರದ್ದು ಆ ಗುರು ಪರಂಪರೆಯಿಂದ ಬಂದವರಿಂದ ನಾವು ಜ್ಞಾನ ಪಡಿಬಹುದು ಅಂತ ತಿಳ್ಕೊಂಡ್ವಿ. ರುದ್ರ ಪರಂಪರೆ, ಶ್ರೀ ಲಕ್ಷ್ಮೀ ಪರಂಪರೆ, ಬ್ರಹ್ಮ ಪರಂಪರೆ, ಆಮೇಲೆ 4 ಅಶ್ವಿನಿ ಕುಮಾರರ ಪರಂಪರೆ, ಚತುರ್ಕುಮಾರರು. ಸೊ ಅವರ ಪರಂಪರೆ ಅಂತ ನಾವು ನೋಡ್ಬೇಕಲ್ವಾ. ಸೊ ವಿಷ್ಣು ಸ್ವಾಮಿ, ನಿಂಬಾರ್ಕಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತೆ ಮಧ್ವಾಚಾರ್ಯರು. ಮಧ್ವಾಚಾರ್ಯ. ಹಾ, ಇಸ್ಕಾನಿನ ಪರಂಪರೆ, ಇಸ್ಕಾನಿನ ಪರಂಪರೆ ಯಾವುದಂತ ತಿಳ್ಕೊಂಡ್ವಿ? ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ. ಸೇಮ್ ಮಧ್ವಾಚಾರ್ಯರ ಸಂಪ್ರದಾಯನೇ ಬ್ರಹ್ಮನಿಂದನೇ ಬಂದಿರುವಂತಹದ್ದು. ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ ಅನ್ನುವಂಥದ್ದು. ಹರೇ ಕೃಷ್ಣ. ಮ್ಯೂಟಲ್ಲಿರಿ. ನೆಕ್ಸ್ಟ್. ಓಕೆ, ಜಯಶ್ರೀ ಅವರೇ, ಹರೇ ಕೃಷ್ಣ, ಧನ್ಯವಾದಗಳು. ಸೊ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅನ್ನೋದು ಇಸ್ಕಾನ್ ಪರಂಪರೆ. 32ನೇ ಗುರುಗಳಾಗಿ ಶ್ರೀಲಾ ಪ್ರಭುಪಾದರಲ್ಲಿ ಬರ್ತಾರೆ. ಸೊ ಭಗವಂತ ತನ್ನ ಬಗ್ಗೆ ಹೇಳ್ತಾನೆ, ಅವನ ಶಾಶ್ವತವಾದಂತಹ ರೂಪ, ಅವನು ಯಾಕೆ ಬರ್ತಾನೆ, ಎಲ್ಲಿ ಬರ್ತಾನೆ, ಅವನು ಅಂತ ಧರ್ಮ ಸಂಸ್ಥಾಪನೆಗೋಸ್ಕರ ಅವನು ಬರ್ತಾನೆ. ಅರ್ಜುನ ಕೇಳ್ತಾನೆ, ನಾವಿಬ್ರು ಸಮವಯಸ್ಕರು, ಹಾಗಾದ್ರೆ ನೀನು ಯಾವಾಗ ಈ ಭಗವದ್ಗೀತೆಯನ್ನ ಭೂಮಿ ಅಂದ್ರೆ ವಿವಸ್ವಾನಿಗೆ ಮೊದಲು ಹೇಳದೆ, ಮೊದಲು ಅವನು ಸೂರ್ಯದೇವನಿಗೆ ಹೇಳ್ತಾನೆ ಅಲ್ವಾ. ಸೂರ್ಯದೇವನಿಂದ ಆ ಜ್ಞಾನ ಯಾರಿಗೆ ಬರುತ್ತೆ? ಸೂರ್ಯದೇವನಿಂದ ಅದು ಮನುವಿಗೆ ಬರುತ್ತೆ. ಮನುವಿನಿಂದ ಅದು ಇಕ್ಷ್ವಾಕುವಿಗೆ ಬಂತು. ಇಕ್ಷ್ವಾಕು ರಘುವಂಶದ ಮೂಲ ಪುರುಷ. ಸೊ ಅವನಿಂದ ಅದು ಭೂಮಿಯ ಮೇಲೆ ಇದೆ, ಅವನ ಕಾಲದಿಂದ ಈ ಭಗವದ್ಗೀತೆಯ ಜ್ಞಾನ ಅನ್ನುವಂಥದ್ದು. ಆದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಇದು ಛೇದ ಆಗಿದೆ. ಈ ಅದು ಅಂದ್ರೆ ಅದು ಹೇಗೆ ಒಂದು ಪರಂಪರೆಯಲ್ಲಿ ಒಂದು ಸರಪಣಿಯ ತರ ಅದು ಬರಬೇಕು. ಎಲ್ಲಾ ಸೂರ್ಯನಿಂದ ಹಿಡಿದು ಎಲ್ಲಾ ಗ್ರಹಗಳ ಅಲ್ಲಿರುವಂತಹ ಎಲ್ಲಾ ಋಷಿಮುನಿಗಳು ಇದನ್ನ ತಿಳಿದಿರಬೇಕು, ಮತ್ತೆ ಅದನ್ನ ಅವರು ಬೇರೆಯವರಿಗೆ ಆ ಜ್ಞಾನವನ್ನ ಕೊಡಬೇಕು. ಆದ್ರೆ 5000 ವರ್ಷಗಳ ಹಿಂದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಕೃಷ್ಣ ಇದನ್ನ ಹೇಳ್ತಾ ಇದ್ದಾನೆ ಅರ್ಜುನಿಗೆ, ಎಲ್ಲೋ ಇದು ಛೇದವಾಗಿದೆ. ಆಮೇಲೆ ತನ್ನ ಬಗ್ಗೆ ಅರ್ಜುನ ಕೇಳ್ತಾನೆ, ನಾವಿಬ್ರು ಒಂದೇ ವಯಸ್ಕರಾದ್ರೆ ನೀನು ಅಷ್ಟು ಮೊದಲೇ ಹೇಗೆ ಹೇಳಿದ್ಯಪ್ಪ ನೀನು? ಅದಕ್ಕೆ ಅವನು ಹೇಳ್ತಾನೆ, ನಾನು ಹುಟ್ಟು ಇಲ್ಲದೆ ಇರುವವನು, ಸಾವು ಇಲ್ಲದೆ ಇರುವವನು, ಅವನಿಗೆಲ್ಲ ಗೊತ್ತಿದೆ. ನೀನು ಇದ್ದೀಯಾ, ನಾನೂ ಇದ್ದೆ. ಅಂದ್ರೆ ಈ ಆತ್ಮ ಅನ್ನುವಂತಹದ್ದು ಸಹಿತ ಶಾಶ್ವತವಾದದ್ದು, ಯಾವಾಗ್ಲೂ ಇರತ್ತೆ ಅನ್ನುವಂಥದ್ದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಅವನು ಇದ್ದಾನೆ, ಅವನ ರೂಪ ಶಾಶ್ವತವಾದಂತಹ ರೂಪ. ಆದ್ರಿಂದ ಅವನು ಹೇಳ್ತಾನೆ, ಯಾರು ಇದನ್ನ ನನ್ನನ್ನ ಹುಟ್ಟು ಸಾವಿಂದ ಹೊರತಾಗಿರುವವನು ಅಂತ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಅವರು ಯಾವಾಗಲೂ ನನ್ನಲ್ಲಿ ಇರ್ತಾರೆ ಅನ್ನುವಂಥನ್ನು ಸಹಿತ ಅವನು ಹೇಳ್ತಾನೆ. ಅದರಿಂದ ಭಗವಂತನ ಕುರಿತಾಗಿ ಭಕ್ತಿಯನ್ನ ಮಾಡಿಕೊಂಡು ಅವನನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲರೂ ಅವನು ತನ್ನಲ್ಲಿಯೇ ಇರ್ತಾರೆ, ತನ್ನ ಮಾರ್ಗವನ್ನೇ ಅನುಸರಿಸ್ತಾರೆ ಅನ್ನೋದನ್ನ, ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನ. ಕರ್ಮ, ವಿಕರ್ಮ, ಅಕರ್ಮ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಏನು, ಯಾರು ಹೇಳ್ತೀರಾ? ಕರ್ಮ ಅಂದ್ರೆ? ಹರೇ ಕೃಷ್ಣ, ಕೇಳಿಸ್ತಾ ಇದೆಲ್ವಾ? ಕರ್ಮ ಅಂದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕರ್ಮಗಳು, ಫಲಾಪೇಕ್ಷಿತ ಕರ್ಮ. ವಿಕರ್ಮ ಮಾಡಬಾರದ ಕರ್ಮಗಳು, ನಿಷಿದ್ಧ ಕರ್ಮಗಳು. ಹಾಗೆ ಅಕರ್ಮ ಅಂದ್ರೆ ಕರ್ಮ ಅಕರ್ಮ ಅಂದ್ರೆ ಫಲಾಪೇಕ್ಷೆ ಇಲ್ಲದ ಕರ್ಮ. ಕರ್ಮ ಅಂದ್ರೆ ಫಲಾಪೇಕ್ಷಿತ ಕರ್ಮ, ಅಕರ್ಮ ಅಂದ್ರೆ ಫಲಾಪೇಕ್ಷೆ ಇಲ್ಲದ ಕರ್ಮ. ಅದರಿಂದ ಎಲ್ಲವನ್ನ ಭಗವಂತನೇ ಅವನು ಹೇಳ್ತಾನೆ, ಎಲ್ಲವನ್ನ ವಿಷ್ಣುವಿಗೆ ಮಾಡಿದ ದಾನ ಅಂತ ನಾವು ಮಾಡಿ ಆ ರೀತಿಯಾಗಿ ಕರ್ಮ ಫಲಗಳನ್ನ ಅಪೇಕ್ಷಿಸದೆ ಕೆಲಸವನ್ನ ಮಾಡಬೇಕು ಅನ್ನುವುದನ್ನ ಹೇಳ್ತಾನೆ. ಸೊ ಜ್ಞಾನವನ್ನ ಪಡೆಯಲಿಕ್ಕೆ ನಾವೇನ್ ಮಾಡಬೇಕು? ಸರಿಯಾದ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಆಶ್ರಯವನ್ನ ಪಡೆದು ವಿನಮ್ರತೆಯಿಂದ ನಾವು ಅವರಲ್ಲಿ ಪ್ರಶ್ನೆ ಮಾಡುವುದರ ಮುಖಾಂತರ ನಾವು ಆ ಜ್ಞಾನವನ್ನ ಪಡೆಯಬಹುದು. ಯಾಕೆಂದ್ರೆ ಅಂತಹ ಗುರುಗಳು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರ್ತಾರೆ ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಇವತ್ತಿನ ಅಧ್ಯಾಯದಲ್ಲಿ ಸನ್ಯಾಸ ಅಥವಾ ಕರ್ಮಯೋಗ. ಕರ್ಮ ಅಂದ್ರೆ ಕರ್ಮಯೋಗದ ಬಗ್ಗೆ ನಾವು 3ನೇ ಅಧ್ಯಾಯದಲ್ಲೇ ತಿಳ್ಕೊಂಡಿದ್ವಿ. ಕರ್ಮಯೋಗ ಅಂದ್ರೆ ಏನು? ಎಲ್ಲವನ್ನ ಭಗವಂತನಿಗೋಸ್ಕರ ಮಾಡೋ ಯೋಗ ಅನ್ನುವಂಥದ್ದು. ಅದು ನಮ್ಮನ್ನ ಭಗವಂತನ ಜೊತೆಗೆ ಕನೆಕ್ಟ್ ಮಾಡುತ್ತೆ ಅಲ್ವಾ? ಇಲ್ಲ ಅಂದ್ರೆ ಮಾಯೆ ಜೊತೆಗೆ ನಮ್ಮ ಕನೆಕ್ಷನ್ ಇರುತ್ತೆ, ಎರಡರಲ್ಲಿ ಒಂದು ಅನ್ನುವಂಥದ್ದು. ಅದರಿಂದ ಇಲ್ಲಿ
ಅರ್ಜುನನ ಪ್ರಶ್ನೆ ಏನು ಅಂದ್ರೆ, ಸನ್ಯಾಸ ಅಂದ್ರೆ ಕರ್ಮವನ್ನ ಬಿಟ್ಟು ಬಿಡುವುದು ಅಥವಾ ಕರ್ಮವನ್ನ ಮಾಡುವುದು, ಕರ್ಮಯೋಗ. ಆಮೇಲೆ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ಇಲ್ಲ, ಕರ್ಮಯೋಗ ಸನ್ಯಾಸ ಅಲ್ಲ. ನಿಜವಾದ ಸನ್ಯಾಸ ಅಂದ್ರೆ ಯಾವುದು ಅನ್ನುವುದನ್ನು ಸಹಿತ ಹೇಳ್ತಾನೆ. ಅದರಿಂದ ಕರ್ಮಯೋಗ ಅಂದ್ರೆ ಫಲಾಪೇಕ್ಷೆ ಇಲ್ಲದ ಕರ್ಮವನ್ನ ಮಾಡೋದು ಸನ್ಯಾಸ ಸ್ವೀಕಾರ ಮಾಡುವುದಕ್ಕಿಂತ ಉತ್ತಮ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ನಿಷ್ಕಾಮ ಕರ್ಮದ ಬಗ್ಗೆ ಹೇಳ್ತಾನೆ. ಈ ನಿಷ್ಕಾಮ ಕರ್ಮ ಇದು ನಮ್ಮನ್ನ ಈ ಐಹಿಕ ಪ್ರಪಂಚದ ಫಲಾಪೇಕ್ಷಿತ ಈ ಕರ್ಮಗಳಿಂದ ನಮ್ಮನ್ನ ಅಂದ್ರೆ ಅದರಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಫಲಾಪೇಕ್ಷೆ ಈ ಫಲಗಳಿಂದ, ಕರ್ಮ ಫಲಗಳಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಈ ಭೌತಿಕ ಪ್ರಪಂಚದಿಂದ ಅದು ನಮ್ಮನ್ನ ಬಿಡುಗಡೆ ಮಾಡುತ್ತೆ, ನಿಷ್ಕಾಮ ಕರ್ಮ. ಮತ್ತೆ ಹೇಗೆ ಅವನು ನಿಜವಾದ ನಾವೆಲ್ಲ ಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಸುಖ ಬೇಕು, ಸಂತೋಷ ಬೇಕು ಅಂತ ಹುಡುಕಾಡ್ತಾ ಇರ್ತೇವೆ. ಮತ್ತೆ ಪ್ರತಿಯೊಬ್ಬರು ನಾನು ಸರಿ, ಬೇರೆಯವರು ತಪ್ಪು, ನನಗೆ ಸುಖ ಇಲ್ಲ, ಶಾಂತಿ ಇಲ್ಲ, ಯಾಕೆಂದ್ರೆ ನೀನು ಆ ರೀತಿಯಾಗಿ ನನ್ನ ವರ್ತಿಸ್ತಾ ಇಲ್ಲ, ನನಗೆ ಕೋಪ ತರಿಸ್ತೀಯ, ನೀನು ನನಗೆ ಅದು ಮಾಡ್ತೀಯ. ಹಲವಾರು ಕಂಪ್ಲೇಂಟ್ಸ್ಗಳು ಇದ್ದೇ ಇದೆ ಅಲ್ವಾ. ನಾವೆಲ್ಲ ಐಹಿಕ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕಂಪ್ಲೇಂಟ್ ಬಾಕ್ಸ್ಗಳೇ. ಯಾಕೆಂದ್ರೆ ಒಂದಿನ ನಮಗೆ ಬೇರೆಯವರನ್ನ ಮೇಲೆ ಕಂಪ್ಲೇಂಟ್ ಮಾಡದೆ ಒಂದಿನ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮಾಯೆಯ ಪ್ರಭಾವ. ಅವರದು ತಪ್ಪು, ಇವರದು ತಪ್ಪು ಅನ್ನುವಂಥದ್ದಲ್ಲ. ಆದರೆ ಯಾವಾಗ ನಾವು ಈ ನಿಜವಾದ ಶಾಂತಿಯನ್ನ ಪಡೆಯಬಹುದು ಅನ್ನೋದನ್ನ ನಾವು ಇವತ್ತು ನೋಡೋಣ. ಭಗವಂತ ಏನ್ ಹೇಳ್ತಾನೆ ಅದ್ರ ಬಗ್ಗೆ ಅನ್ನುವಂಥದ್ದನ್ನ. ಸೊ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀರಾಮಕೃಷ್ಣದಾಸ್ ಪ್ರಭುಜಿ ಅವರ ಚರಣಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಈಗ ಅದು ಪ್ರಶ್ನೆ ಅಲ್ವಾ. ನೀನು ಹೇಳ್ತಾ ಇದೆಯಾ ಏನೋ ಕರ್ಮವನ್ನ ಬಿಡಬೇಕೆಂದು. ಕರ್ಮ ಬಿಡೋದಂದ್ರೆ ಏನು ಅಂತ ಅಂದ್ರೆ ಅವನೇ ತಿಳ್ಕೊಂಡಿದ್ದ ಅರ್ಜುನ. ಅರ್ಜುನಿಗೆ ಗೊತ್ತಿಲ್ಲ ಅಂತಲ್ಲ. ಈ ಅರ್ಜುನನ ಪ್ರತಿಯೊಂದು ಪ್ರಶ್ನೆ ಮನುಕುಲಕ್ಕೆ ಅನ್ವಯ ಆಗ್ಬೇಕು. ಸಾಮಾನ್ಯ ಜೀವಿಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಜೀವಿಗಳು, ಅದರಲ್ಲಿಯೂ ಮನುಷ್ಯರು. ಯಾಕೆಂದ್ರೆ ಇದು ಪ್ರಾಣಿಗಳು ಭಗವದ್ಗೀತೆ ಓದೋದಿಲ್ಲ, ಪ್ರಾಣಿಗಳು ಇಂತಹ ಜ್ಞಾನವನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಆದರೆ ಮನುಷ್ಯರಿಗೆ ಮಾತ್ರ ಈ ಒಂದು ಸ್ಪೆಷಲ್ ಕ್ವಾಲಿಟಿ ಇರುವಂತಹದ್ದು. ಆದ್ದರಿಂದ ನಾವು ಇಂತಹ ಜ್ಞಾನವನ್ನ ಪಡೆದು ನಾವು ಅಂದ್ರೆ ಪ್ರಾಣಿಗಳ ತರ ಬದುಕಬಾರದು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಕೊಳ್ಬೋದು. ಅದರಿಂದ ಅವನು ಕೇಳ್ತಾ ಇದ್ದಾನೆ, ಕರ್ಮವನ್ನು ಬಿಡಬೇಕೆಂದು ಹೇಳ್ತೀಯ, ಆದರೆ ಭಕ್ತಿಪೂರ್ವಕ ಕರ್ಮವನ್ನ ಮಾಡಬೇಕೆಂದು ಹೇಳ್ತೀಯ. ಆದ್ರೆ ಏನು ವ್ಯತ್ಯಾಸ ಅದೆರಡರಲ್ಲಿ? ಯಾಕೆ ನಾವು ಹೇಗೆ ಮಾಡುವಂತಹದ್ದು, ಯಾವುದು ಹೆಚ್ಚು ಶ್ರೇಯಸ್ಕರ ಅನ್ನುವ ಪ್ರಶ್ನೆಯನ್ನ ಇಲ್ಲಿ ಅವನು ಕೇಳ್ತಾನೆ. ಸೊ ನಾವು ನೋಡಬಹುದು ಯಾಕೆ ಅರ್ಜುನ ಈ ಪ್ರಶ್ನೆ ಕೇಳಲಿಕ್ಕೆ ಕಾರಣ ಅನ್ನೋದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದಾಗ, ಹರೇ ಕೃಷ್ಣ, 2ನೇ ಅಧ್ಯಾಯದಲ್ಲಿ ಅಂದ್ರೆ ಶ್ಲೋಕ 11ರಿಂದ 30ರವರೆಗೆ ಆತ್ಮದ ಜ್ಞಾನ, ನಾವು ಆತ್ಮ ಶರೀರ ಅಲ್ಲ ಅನ್ನುವಂತಹದ್ದು. ಇದನ್ನ ಯಾರು ಅರಿತಿರ್ತಾನೆ, ಯಾರು ಸಂಪೂರ್ಣವಾಗಿ ಅರಿತಿರ್ತಾನೆ, ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಆಮೇಲೆ 31ರಿಂದ 37 2ನೇ ಅಧ್ಯಾಯದಲ್ಲಿ ನಿಗದಿತ ಕರ್ತವ್ಯವನ್ನ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ 42ರಿಂದ 45ರಲ್ಲಿ ಆತ್ಮ ಸಿಕ್ಕಿ ಹಾಕಿಕೊಳ್ತದೆ ಫಲಪ್ರದ ಚಟುವಟಿಕೆಗಳಿಂದಾಗಿ. ಅಂದ್ರೆ ಕಾಮ ಅಂದ್ರೆ ಈ ಏನು ಕರ್ಮದಿಂದ, ಕರ್ಮಕಾಂಡದಿಂದ ಅಥವಾ ಇಂದ್ರಿಯ ತೃಪ್ತಿಯ ಕರ್ಮಗಳಿಂದ, ಫಲಾಪೇಕ್ಷಿತ ಕರ್ಮಗಳಿಂದ ಅದು ಆತ್ಮ ಇಲ್ಲಿ ಹೇಗೆ ಸಿಕ್ಕಿಕೊಳ್ತದೆ ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ 43ರಿಂದ 53ರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆಂದ್ರೆ ಭಕ್ತಿ ಮಾಡೋದ್ರಿಂದ ನಮಗೆ ಫಲಗಳು ಅಂಟ್ಕೊಳ್ಳೋದಿಲ್ಲ, ಅದು ನಮ್ಮನ್ನ ಬಿಡುಗಡೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಅದೇ ರೀತಿ 3ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಜ್ಞಾನದಲ್ಲಿ ಯಾರು ಜ್ಞಾನ ಯೋಗದಲ್ಲಿ ಹೇಳ್ತಾನೆ ಅವನು, ಯಾರಿಗೂ ಈ ಜ್ಞಾನವನ್ನ ಪಡೆದಾಗ
ಅವರಿಗೆ ಯಾವುದೇ ಒಂದು ಕರ್ತವ್ಯ ಮಾಡಬೇಕನ್ನುವಂತಹದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಸೊ ಈಗ 4ನೇ ಅಧ್ಯಾಯದಲ್ಲಿ 33 ಶ್ಲೋಕ 33ರಲ್ಲಿ ಹೇಳ್ತಾನೆ, ಯಜ್ಞದ ಕೆಲಸದಲ್ಲಿ ಎಲ್ಲ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಅಂತ. ಈಗ 4ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾ ಇರುವಂತಹದ್ದೇನು, ಮತ್ತೆ ಕೃಷ್ಣನಿಗೆ ಅರ್ಜುನ ಎದ್ದು ಹೋರಾಡು, ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಈ ಅರ್ಜುನಿಗೆ ಇವೆಲ್ಲವನ್ನ ಕೇಳಿ ಗೊಂದಲ ಆಗತ್ತೆ, ಅಥವಾ ಅದರಿಂದ ಅವನು ಈ ಪ್ರಶ್ನೆಯನ್ನ ಕೇಳ್ತಾನೆ. ಸನ್ಯಾಸ ಅಥವಾ ಕರ್ಮಯೋಗ, ಅದರಲ್ಲೂ ಕರ್ಮಯೋಗ ಅಂತ ಕೇಳ್ತಾ ಇದ್ದಾನೆ. ಸನ್ಯಾಸ ಅಂದ್ರೆ ಅವನ ತಿಳುವಳಿಕೆಗೆ ಸ್ವಲ್ಪ ಇಲ್ಲಿ ಅವನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಆದ್ರೆ ಸ್ವಲ್ಪ ತಿಳುವಳಿಕೆಯ ಸಮಸ್ಯೆ ಇದೆ. ಅದನ್ನ ಸರಿಯಾಗಿ ಬಿಡಿಸಿ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಕರ್ಮ ಸನ್ಯಾಸ ಅಂದ್ರೆ ಏನು ಮಾಡದೇ ಇರುವಂತಹದ್ದು. ಉದಾಹರಣೆಗೆ ಭರತ ಮಹಾರಾಜ ಅವನ ಬಗ್ಗೆ ಹೇಳ್ತೇನೆ. ಮತ್ತೆ ಭಕ್ತಿ ಸೇವಾ ಕರ್ಮ, ಭಕ್ತಿಯಲ್ಲಿ ಮಾಡುವಂತಹ ಕರ್ಮ, ಇದೆರಡಕ್ಕಿಂತ ಅವನು ಹೇಳ್ತಾನೆ, ಇದೆರಡರಲ್ಲಿ ಭಕ್ತಿ ಸೇವಾ ಕರ್ಮ ಕರ್ಮ ಸನ್ಯಾಸಕ್ಕಿಂತಲೂ ಉತ್ತಮ. ಈಗ ನಾನು ಏನು ಕೆಲಸ ಮಾಡೋದಿಲ್ಲ ಅಂತ ಸನ್ಯಾಸ ಸ್ವೀಕಾರ ಮಾಡಿ ಅಡವಿಗೆ ಹೋಗ್ತೇನೆ, ಅದರಿಂದ ಭಗವತ್ ಸಾಕ್ಷಾತ್ಕಾರ ಆಗತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದೇ ರೀತಿಯಾಗಿ ಅಂದ್ರೆ ಈ ಕರ್ಮವನ್ನ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆದ್ರೆ ಅವನು ಹೇಳ್ತಾ ಇರುವಂತಹದ್ದೇನು, ಕರ್ಮ ಭಕ್ತಿ ಸೇವಾ ಕರ್ಮ, ಭಕ್ತಿಯನ್ನ ಮಾಡಿಕೊಂಡು ಕರ್ಮ ಮಾಡು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮುಂದೆ. ಒಂದು ಈ ಕರ್ಮ ಅಂದ್ರೆ ಕರ್ಮ ಫಲಾಪೇಕ್ಷಿತ ಕರ್ಮ, ಸಕಾಮ ಅಂದ್ರೆ ಇಲ್ಲಿ ಯೋಗ ಕರ್ಮ ಅಂದ್ರೆ ಕರ್ಮಕಾಂಡ ಅಂತ ತಿಳ್ಕೊಳ್ಬಹುದು. ಈ ನೃಗ ಮಹಾರಾಜ ಅವನು ಫಲಾಪೇಕ್ಷಿತ ದಾನಗಳನ್ನ ಮಾಡ್ತಾ ಇದ್ದ. ಅದರ ಅವನ ಉದ್ದೇಶ ಏನಿತ್ತು ಕೇಳಿದ್ರೆ, ನನಗೂ ನನ್ನ ಕುಟುಂಬಕ್ಕೂ ಒಳ್ಳೇದಾಗ್ಬೇಕು ಅನ್ನುವಂತಹದ್ದೊಂದು ಅವನ ಉದ್ದೇಶ ಇತ್ತು. ಆ ಉದ್ದೇಶದಲ್ಲಿ ಅವನೇನ್ ಮಾಡ್ತಾ ಇದ್ದ, ದಾನ ಮಾಡ್ತಾ ಇದ್ದ, ಯಜ್ಞ ಮಾಡ್ತಾ ಇದ್ದ, ದಾನ ಮಾಡ್ತಾ ಇದ್ದ, ಆ ಒಂದು ಉದ್ದೇಶವನ್ನ ಇಟ್ಕೊಂಡು. ಆ ರೀತಿಯಾಗಿ ಅವನು ಯಜ್ಞ ದಾನ ಮಾಡ್ಕೊಂಡು ಹೋದಾಗ ಒಂದ್ಸಲ ಏನ್ ಮಾಡ್ತಾನೆ, ಒಂದು ಬ್ರಾಹ್ಮಣನಿಗೆ ಒಂದು ಹಸುವನ್ನ ದಾನವಾಗಿ ಕೊಡ್ತಾನೆ. ಆ ಹಸುವನ್ನ ದಾನವಾಗಿ ಕೊಟ್ಟು ಬ್ರಾಹ್ಮಣ ಹಸುವನ್ನ ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಆ ಹಸುವನ್ನ ಅವನು ಮನೆಗೆ ತೆಗೆದುಕೊಂಡು ಹೋದ ಮೇಲೆ ಅದೇನಾಗುತ್ತೆ, ರಾತ್ರಿ ಹಸು ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ವಾಪಸ್ ಅರಮನೆಗೆ ಬರುತ್ತೆ. ಅರಮನೆಗೆ ಬಂದಂತಹ ಹಸುವನ್ನ ಅದು ಮತ್ತೆ ಅವರು ಅರಮನೆಯ ಸೇವಕರು ಅದನ್ನ ಮತ್ತೆ ಹಸುವಿನ ದೊಡ್ಡಿಯಲ್ಲಿ ಇಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಯಾರು ಕೊಟ್ಟಿದ್ದು ಅನ್ನುವಂಥದ್ದು. ಅಲ್ಲಿ ಬಂತು, ಅವ್ರು ಇಟ್ರು. ಮತ್ತೆ ಇನ್ನೊಂದು ದಿನ ಅದೇ ಹಸುವನ್ನ ನೃಗ ಮಹಾರಾಜ ಇನ್ನೊಂದು ಬ್ರಾಹ್ಮಣನಿಗೆ ದಾನವಾಗಿ ಕೊಡ್ತಾನೆ. ಅವನು ದಾನವಾಗಿ ಕೊಟ್ಟಿದ್ದಷ್ಟೇ ಇನ್ನೊಂದು ಬ್ರಾಹ್ಮಣನಿಗೆ, ಮೊದಲ ಬ್ರಾಹ್ಮಣ ಯಾರು ಅದನ್ನ ಸ್ವೀಕಾರ ಮಾಡಿದ್ದಾನೆ, ಅವನು ಹೇಳ್ತಾನೆ, ಈ ಹಸು ನನಗೆ ನೀನು ದಾನವಾಗಿ ಕೊಟ್ಟಿದ್ದೀಯಾ, ನೀನು ಅವನಿಗೆ ಹೇಗೆ ಕೊಟ್ಟೆ ಅದನ್ನ? ಆದ್ರಿಂದ ಆ ಹಸು ನನಗೆ ಸೇರಿದ್ದು, ದಾನ ತಗೊಂಡ್ಮೇಲೆ ವಾಪಸ್ ಕೊಡಬಾರ್ದಲ್ವಾ, ಆದ್ರಿಂದ ಆ ಹಸು ನನಗೆ ಸೇರಿದ್ದು, ನೀನು ಆಲ್ರೆಡಿ ನನಗೆ ದಾನವಾಗಿ, ಮೊದಲೇ ನೀನು ದಾನವಾಗಿ ನನಗೆ ಕೊಟ್ಟಿದ್ದೀಯಾ, ಈಗ ಹೇಗೆ ನೀನು ಇನ್ನೊಬ್ಬನಿಗೆ ದಾನವಾಗಿ ಕೊಡ್ತೀಯಾ? ಆದ್ರೆ ಅಷ್ಟೊತ್ತಿಗಾಗಲೇ ಇನ್ನೊಬ್ಬ ಬ್ರಾಹ್ಮಣ ದಾನವಾಗಿ ಸ್ವೀಕಾರ ಅದನ್ನ ಮಾಡಿಬಿಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನಗೆ ನೀನು ಆಲ್ರೆಡಿ ಈಗ ದಾನವನ್ನು ಕೊಟ್ಟಿದ್ದೆ, ನಾನೀಗ ಅದನ್ನು ವಾಪಸ್ ಕೊಡ್ಲಿಕ್ಕೆ ಆಗುವುದಿಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನೃಗ ಮಹಾರಾಜ ಇರ್ತಾನೆ. ಸೊ ಆ ರೀತಿಯಾಗಿ ಅವನು ಶರೀರ ತ್ಯಾಗ ಮಾಡಿದ ಮೇಲೆ ಅವನು ಒಂದು ದೊಡ್ಡ ಹಲ್ಲಿ ಆಗ್ತಾನೆ. ದೊಡ್ಡ ಹಲ್ಲಿಯಾಗಿ ಒಂದು ನೀರಿಲ್ಲದ ಒಂದು ಬಾವಿಯಲ್ಲಿ ಬಿದ್ದಿರ್ತಾನೆ. ಅದು ಕೃಷ್ಣನ ಮಗ ಸಾಂಬ ಮತ್ತೆ ಅವನ ಗೆಳೆಯರು ಹೀಗೆ ಹೋಗುವಾಗ ಅಲ್ಲಿ ಆ ಹಲ್ಲಿಯ ಶಬ್ದ ಕೇಳಿ ಅಲ್ಲಿ ಬರ್ತಾರೆ ಅದನ್ನ ನೋಡ್ಲಿಕ್ಕೆ. ಅದನ್ನ ಅಲ್ಲಿಂದ ಹೇಗಾದರೂ ಪಾರ ಮಾಡ್ಬೇಕು, ಅವರು ಮಾಡ್ಲಿಕ್ಕೆ ನೋಡ್ತಾರೆ ಅದನ್ನು ಎತ್ತಲಿಕ್ಕೆ ಅಲ್ಲಿಂದ. ಆದ್ರೆ ಅವ್ರ ಕೈಯಲ್ಲಿ ಆಗೋದಿಲ್ಲ, ಅಷ್ಟು ಬೃಹದಾಕಾರದ ಹಲ್ಲಿಯಾಗಿ ರೂಪದಲ್ಲಿ ಅವನು ಇರ್ತಾನೆ. ಅದು ಅವರು ಹೋಗಿ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣನಿಗೆ ಗೊತ್ತಿದೆ ಅವನು ಯಾರು, ಯಾಕೆ ಅಲ್ಲಿದ್ದಾನೆ ಅನ್ನುವಂಥದ್ದು. ಅದರಿಂದ ಕೃಷ್ಣ ಬಂದು ಅವನನ್ನು ಅಲ್ಲಿಂದ ಮುಟ್ಟಿ ಪಾರ ಮಾಡ್ತಾನೆ. ಅವನು ಆಮೇಲೆ ದೇವತೆಯ ರೂಪವನ್ನ ಪಡಿತಾನಂತೆ. ಅಂದ್ರೆ ಅವನು ಕರ್ಮಕಾಂಡವನ್ನ ಮಾಡ್ತಾ ಇದ್ದ, ಅಂದ್ರೆ ಫಲಾಪೇಕ್ಷಿತ ಕರ್ಮ, ಆದ್ರೆ ಸಕಾಮ ಅಂದ್ರೆ ಒಳ್ಳೆಯ ಕರ್ಮವನ್ನೇ ಮಾಡ್ತಾ ಇದ್ದ, ಪುಣ್ಯವನ್ನ ಗಳಿಸ್ತಾ ಇದ್ದ. ಆದ್ರೆ ಏನಂದ್ರೆ ಅವನ ಉದ್ದೇಶ ನಿಷ್ಕಾಮವಾಗಿರ್ಲಿಲ್ಲ, ಅಲ್ಲಿ
ಕಾಮ ಇತ್ತು. ಆದ್ರಿಂದ ಏನಾಯಿತು, ಅವನಿಗೆ ಆ ಜನ್ಮದಲ್ಲಿ ಅವನಿಗೆ ಮುಕ್ತಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು ಅಥವಾ ಆತ್ಮ ಸಾಕ್ಷಾತ್ಕಾರ ಆಗಲಿಲ್ಲ. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಕಾತುರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅದು ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಭಗವಂತನಿಗೆ ಸಂಬಂಧಿಸಿದ ಯಾವುದೇ ಇದನ್ನು ನಾವು ಅದು ಭೌತಿಕ ಅಂತ ತಿರಸ್ಕಾರ ಮಾಡಬಾರದು. ಉದಾಹರಣೆಗೆ ಕೆಲವರು ಉಪವಾಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಅವ್ರೇನು ಹೇಳ್ತಾರೆ, ಇಲ್ಲ ನಾನು ಅದನ್ನು ತಗೊಳ್ಳೋದಿಲ್ಲ, ಈಗ ಅದರ ದೇವರ ಪ್ರಸಾದ ಆಗಿರುತ್ತೆ. ಆದರೆ ಅವ್ರೇನು ಮಾಡಬೇಕು ಅಂದರೆ ಅದನ್ನು ಇಟ್ಕೊಳ್ಬೋದು, ಮರುದಿನ ಸ್ವೀಕಾರ ಮಾಡ್ಬೋದು. ಕೆಲವರು ನಿರ್ಜಲ ಉಪವಾಸ ಏಕಾದಶಿ ಅಂತ ಮಾಡ್ತಾರೆ. ಅಂಥ ಸಮಯದಲ್ಲಿ ಪ್ರಸಾದವನ್ನು ಅಂದರೆ ತಿರಸ್ಕಾರ ಮಾಡಬಾರ್ದು, ಅದನ್ನು ಇಟ್ಕೊಳ್ಬೇಕು, ಮತ್ತು ಮರುದಿನ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ಬೋದು. ಅಥವಾ ಕೆಲವರು ಶುಗರ್ ಪೇಷಂಟ್ಸ್ ಎಲ್ಲ ಇರ್ತಾರೆ, ತುಂಬ ಸ್ವೀಟ್ ಇದೆ, ಇಲ್ಲ ನಾನು ತಿನ್ನಲ್ಲ, ಆ ಥರ ಅಲ್ಲ, ಸ್ವಲ್ಪ ಬಾಯಿಗೆ ತಾಗಿಸ್ಬೋದು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅದನ್ನು ಯಾವುದೇ ಆಗಲಿ ಭಗವಂತನಿಗೆ ಸಂಬಂಧಿಸಿದ್ದನ್ನು ನಾವು ತಿರಸ್ಕಾರ ಮಾಡಬಾರ್ದು, ಅಥವಾ ಅದನ್ನು ಭೌತಿಕ ಅಂತ ನಾವು, ಅದು ಯಾವಾಗಲೂ ಸ್ಪಿರಿಚುವಲ್, ಆಧ್ಯಾತ್ಮಿಕ ಅದು. ಅದರಿಂದ ಅದನ್ನು ನಾವು ತ್ಯಾಗ ಮಾಡಬಾರ್ದು. ಆ ತ್ಯಾಗ ಅನ್ನುವಂತಹದ್ದು ಅಪೂರ್ಣವಾಗತ್ತೆ. ಅದರಿಂದ ಅಂತಹ ಅದನ್ನು ನಾವು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಹರಿ ಸಂಬಂಧಿ ವಸ್ತುನ, ಯಾರು ಭಗವಂತನಿಗೆ ಸಂಬಂಧಿಸಿದ ವಸ್ತುಗಳು, ಅದನ್ನು ನಾವು ಇದು ಮಾಡಬಾರ್ದು. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಕರ್ಮ ಫಲದಲ್ಲಿ ಹೇಗೆ ನಾವು ಅಂದರೆ ಯಾವುದೇ ರೀತಿಯಾಗಿ ತಿರಸ್ಕಾರ ಅಪೇಕ್ಷೆ ಇಲ್ಲದವನನ್ನ ನಿತ್ಯ ಸನ್ಯಾಸಿ. ಅದರಿಂದ ಈಗ ನಾವು ಕರ್ಮ ಮಾಡ್ತೇವಲ್ಲ, ಫಲಾಪೇಕ್ಷೆ ಇಲ್ಲದ ಕರ್ಮಗಳನ್ನು ಮಾಡಿದಾಗ ನಮಗೆ ಕೆಲವು ಟೈಮ್ ಕರ್ಮ ಅದರ ಫಲಗಳು ಬರಬಹುದು. ಆ ಫಲಗಳನ್ನು ನಾವು ತಿರಸ್ಕಾರ ಮಾಡುವುದು ಅಥವಾ ಅದನ್ನು ಬಯಸುವುದು, ಎರಡನ್ನೂ ಮಾಡದೇ ಇರುವಂಥವನು ನಿತ್ಯ ಸನ್ಯಾಸಿ. ಅಂದರೆ ಅವನು ಕರ್ಮ ಫಲಗಳಿಗೆ ಅಂಟಿಕೊಂಡಿರುವುದಿಲ್ಲ, ಅದರ ಅಪೇಕ್ಷೆ ಇರುವುದಿಲ್ಲ, ತಿರಸ್ಕಾರವೂ ಇರುವುದಿಲ್ಲ ಅನ್ನುವಂಥದ್ದು. ಮತ್ತೆ ದ್ವಂದ್ವಗಳಿಂದ ಅಂದರೆ ದ್ವಂದ್ವಗಳಿಂದ ಮುಕ್ತನಾಗೋದಂದ್ರೆ ಏನು, ಅದು ಮಾಡಲ್ಲ ಇದು ಮಾಡಲ್ಲ ಅನ್ನುವಂಥದ್ದು. ಆ ರೀತಿಯಾಗಿ ದ್ವಂದ್ವತೆ ಅಲ್ಲಿ ಇರುವುದಿಲ್ಲ, ಅವನು ಮನಸ್ಸು ಸ್ಥಿರವಾಗಿರುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಅವನು ಆ ರೀತಿಯಾಗಿ ಇರುವುದರಿಂದ ಅವನು ಈ ಐಹಿಕ ಪ್ರಪಂಚದಿಂದ, ಐಹಿಕ ಅಂದರೆ ಈ ಬಂಧನದಿಂದ ಏನಿದೆಯಲ್ಲ ಅದರಿಂದ ಪಾರಾಗ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಏನು ನಾವು ಕರ್ತವ್ಯ ಅಂತ ಅಷ್ಟೇ ಮಾಡೋದು ನಮ್ಮಷ್ಟೇ ಕೆಲಸ, ಅದರ ರಿಸಲ್ಟ್ ಏನಿದೆಯಲ್ಲ ಆ ರಿಸಲ್ಟ್ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣನಿಗೆ ಬಿಟ್ಬಿಡ್ಬೇಕು. ಅವನು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ನಾವು ಇದನ್ನ ಫಾಲೋ ಮಾಡಿದಾಗ ನಮ್ಗೆ ಅದು ಅರ್ಥ ಆಗತ್ತೆ. ಯಾವಾಗಲೂ ಈಗ ಕೆಲವರು ಹೇಳ್ತಾರೆ, ಇಲ್ಲ ನಾನೇ ಮಾಡಿದ್ದು ಅಂತ. ಈಗ ನಾನೇ ಮಾಡಿದ್ದು ಅಂತ ಹೇಳಿ ಎಷ್ಟೋ ಜನ ಆ ರೀತಿಯಾಗಿ ಅಲ್ವಾ, ನನ್ನಿಂದನೇ ಎಲ್ಲ ಆಗ್ತಾ ಇರುವಂತಹದ್ದು ಅಂತ. ಯಾಕೆಂದ್ರೆ ಅದು ಬರೀ ಮಿಥ್ಯ. ನನ್ನಿಂದ ಆಗ್ತಾ ಇರುವಂತಹದ್ದು ಅಂತ ಏನಿದೆಯಲ್ಲ ಅದು ಮಿಥ್ಯ. ನಾನು ಒಂದು ಕಾರಣ ಅಷ್ಟೇ ಇರಬಹುದು ಯಾವುದಕ್ಕಾದ್ರೂ, ಆದರೆ ಅದು ನನ್ನಿಂದ ಆಗ್ತಾ ಇಲ್ಲ. ಇದನ್ನ ಯಾರು ತಿಳ್ಕೊಳ್ತಾರೋ ಅವನು ಈ ಫಲಾಪೇಕ್ಷೆಯ ಇದರಿಂದ ಅವನು ಹೊರಗೆ ಬರ್ತಾನೆ, ಬಂಧನದಿಂದ. ಇಲ್ಲಿ ಇವರ ಹೆಸರು ಹರಿದಾಸ್ ಠಾಕೂರ್. ಈ ಹರಿದಾಸ್ ಠಾಕೂರ್ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ಚೈತನ್ಯ ಮಹಾಪ್ರಭುಗಳು 500 ವರ್ಷದಿಂದ ಈ ಇಸ್ಕಾನ್ ಪರಂಪರೆಯಲ್ಲಿ ಬಂದಿರುವಂತಹ ಒಂದು ಗುರುಗಳು. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ನಮಗೆ ಅವರು ಕೊಟ್ಟಿದ್ದಾರೆ.
ಹಾಗಾಗಿ ಪಂಚತತ್ವ ಮಂತ್ರ ಹರೇ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವರಿಂದ ಪಂಚತತ್ವ ಮಂತ್ರವನ್ನ ಹೇಳಿ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭು ಮತ್ತು ಅವರ ಗದಾಧರ ಪಂಡಿತ ಅವರ ಭಕ್ತವೃಂದ, ಸೊ ಅವರಿಗೆ ಈ 5 ಜನರಿಗೆ ನಾವು ಗೌರವವನ್ನು ಸಲ್ಲಿಸಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಸೊ ಆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಿರೋರು ಚೈತನ್ಯ ಮಹಾಪ್ರಭುಗಳು. ಅವರು ಕೃಷ್ಣ ರಾಧೆಯ ಅಂಶದಲ್ಲಿ, ಅದು ಒಂದು ಗುಣಾವತಾರ, ರಾಧೆಯ ಅಂಶದಲ್ಲಿ ಅವನು ಇಲ್ಲಿ ಬಂದಿರ್ತಾನೆ. ಅಂದ್ರೆ ಅವನಿಗೆ ರಾಧೆಯ ಭಕ್ತಿ ಯಾವ ತರ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಿತ್ತಂತೆ. ಸೊ ಇಲ್ಲಿ ಬಂದು ಭಗವಂತನಿಂದ ತಾನು ಬೇರ್ಪಟ್ಟಿರುವಂತಹದ್ದು ಅದನ್ನ ಅವರು ತುಂಬಾ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾವಾಗಲೂ ಸಂಕೀರ್ತನೆ ಯಜ್ಞವನ್ನ ಮಾಡ್ತಾ ಇದ್ರು ಅವರು. ಸೊ ಅವರ ಶಿಷ್ಯರು ಇವರು ಮುಸಲ್ಮಾನರಾಗಿರ್ತಾರಂತೆ. ಅಂದ್ರೆ ಪೂರ್ವಾಶ್ರಮ ಅಂತ ನಾವೇನ್ ಕರಿತೇವೆ ಅಂಥದ್ರಲ್ಲಿ. ಆದ್ರೆ ಅವರು ಈ ಹರಿನಾಮದ ಸೆಳೆತಕ್ಕೆ ಬರ್ತಾರೆ. ಹರಿನಾಮ ಸೆಳೆತಕ್ಕೆ ಬಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರತಿನಿತ್ಯ 3 ಲಕ್ಷ ಬಾರಿ ಜಪ ಮಾಡ್ತಾ ಇದ್ರು ಅವರು. ಎಷ್ಟು ಬಾರಿ? 3 ಲಕ್ಷ ಬಾರಿ. ಸೊ ಆ ರೀತಿಯಾಗಿ ಜಪ ಮಾಡುವಾಗ ಅವರಿಗೆ ಪೂರ್ತಿ ರಾತ್ರಿ ಜಪ ಮಾಡ್ತಾ ಇದ್ರು ಅವರು, ಪೂರ್ತಿ ರಾತ್ರಿ. ಆಗ ಅವರಿಗೆ ಅಂದ್ರೆ ಈ ಅವರು ಚೈತನ್ಯ ಮಹಾಪ್ರಭುಗಳು ಅವರಿಗೆ ಈ ಹರಿನಾಮ ಒಂದು ಬಿರುದನ್ನು ಅವರು ಕೊಡ್ತಾರೆ. ಸೊ ಅದರಿಂದ ಉಳಿದವರಿಗೆ ಅಸೂಯೆ ಆಗತ್ತೆ ಕೆಲವರಿಗೆ. ಅವರು ಯಾಕೆ ಅವನು ಅನ್ಯ ಧರ್ಮದಿಂದ ಬಂದವನು, ಅವನಿಗೆ ಈ ರೀತಿಯಾಗಿ ಬಿರುದನ್ನು ಕೊಟ್ಬಿಟ್ರು, ಹೇಗಾದ್ರೂ ಮಾಡಿ ಅವನ ಹೆಸರನ್ನ ಹಾಳು ಮಾಡಬೇಕು ಅಂತ ಉಳಿದವರು ಅಸೂಯೆ ಪಟ್ಟು ಅವ್ರ ಮೇಲೆ ಅವರು ಹೋಗಿ ಒಂದು ವೇಶ್ಯೆಯನ್ನ, ಆ ನಗರದ ವೇಶ್ಯೆಯನ್ನ, ಅವರ ಊರಿನ ವೇಶ್ಯೆಯನ್ನ ಕರೆದು ಅಲ್ಲಿ ಹೋಗಿ ಅವ್ರ ಜೊತೆ ನೀನು ಸಂಘ ಮಾಡು ಅಂತ ಅವಳ ಹತ್ರ ಹೇಳ್ತಾರೆ. ಸೊ ಅವಳು ಬರ್ತಾಳೆ ಅವ್ರ ಮನೆಗೆ. ಯಾಕೆಂದ್ರೆ ಅವಳ ವೃತ್ತಿ ಕಟ್ಟು ಬಿದ್ದಿದ್ದಾಳೆ, ಅದಕ್ಕೋಸ್ಕರ ಅವಳು ಬರ್ತಾರೆ. ಅವ್ರ ಮನೆಗೆ ಅವಳು ಬರ್ತಾಳೆ ಸಾಯಂಕಾಲ. ಅವಳು ಬಂದ್ಬಿಟ್ಟು ಹೇಳ್ತಾಳೆ, ಹೀಗೆ ನನ್ಗೆ ನಿಮ್ ಜೊತೆ ಸಂಘ ಮಾಡಬೇಕು. ಆಗ ಅವರು ಹೇಳ್ತಾರಂತೆ, ಆಯ್ತು ನೀನು ವೇಟ್ ಮಾಡು, ನಾನೀಗ ಜಪ ಮಾಡ್ತಾ ಇದ್ದೇನೆ, ಜಪ ಮುಗೀಲಿ, ಜಪ ಮುಗಿದ ಮೇಲೆ ನಿನ್ನೆ ಇಚ್ಛೆ ಏನಿದೆ ನಾನು ಅದನ್ನ ಈಡೇರಿಸ್ತೇನೆ. ಆದ್ರೆ ಏನಾಗತ್ತೆ, ಜಪ ಮಾಡ್ತಾ 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 ಅವರಿಗೆ ಮುಗಿಯೋದಿಲ್ಲ. ಅವ್ರ ಪೂರ್ತಿ ಮನಸ್ಸು ಹರಿನಾಮದಲ್ಲಿಯೇ ನಿರತವಾಗಿರುತ್ತೆ. ಅದರಿಂದ ಅವ್ರು ಜಪ ಮಾಡಿ 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 ಬೆಳಗಾಗ್ಬಿಡತ್ತೆ. ಇವಳು ಅಲ್ಲೇ ಕೂತು ಕಾಯ್ತಾ ಇರ್ತಾಳೆ, ಏನ್ ಮಾಡ್ಲಿಕ್ಕೆ ಇವರು ಜಪ ಮುಗಿಯೋದಿಲ್ಲ. ಆಮೇಲೆ ಹೇಳ್ತಾಳೆ ಬೆಳಗಾದ್ಮೇಲೆ, ಆಯ್ತು ಇಲ್ಲ ನಾನು ನಾಳೆ ಬರ್ತೇನೆ, ಇವತ್ತು ಹೋಗ್ತೇನೆ, ಲೇಟ್ ಆಗೋಯ್ತು ಅಂತ ಅವಳು ಮತ್ತೆ ವಾಪಸ್ ಬರ್ತಾಳೆ. ಮತ್ತೆ ಮರುದಿನ ರಾತ್ರಿ ಮತ್ತೆ ವಾಪಸ್ ಬರ್ತಾಳೆ ಅವಳು ಅವ್ರ ಮನೆ ಹತ್ರ. ಅವರು ಅದೇ ಜಪ ಮಾಡ್ತಾ ಇರ್ತಾರೆ. ಅವರು 3 ಲಕ್ಷ ಜಪ ಮುಗ್ದಿರೋದಿಲ್ಲ. ಅದು ಇಡೀ ರಾತ್ರಿ ಅವರು ಜಪ ಮಾಡ್ತಾರೆ. ಆಹಾರವನ್ನ ತ್ಯಜಿಸಿ ಅವರು ಜಪ ಮಾಡ್ತಾರೆ. ಅದು ಮಾಡಿದ ಮೇಲೆನೆ ಏನಾದರೂ ಸ್ವೀಕಾರ ಮಾಡುವಂತಹದ್ದು ಅವರು ಪ್ರಸಾದವನ್ನು. ಸೊ ಆ ರೀತಿಯಾಗಿ ಮಾಡ್ತಾ 3-4 ದಿನ ಕಳೆದ್ಮೇಲೆ ಅವಳಿಗೆ ನಾನು ಏನ್ ಮಾಡ್ತಾ ಇದ್ದೇನೆ ತಾನು ಅನ್ನುವಂತಹ ಒಂದು ಅರಿವಾಗಿ ಅವಳು ಸಹಿತ ಅವರ ಶಿಷ್ಯ ಆಗ್ತಾಳೆ. ಹರಿನಾಮ ದೀಕ್ಷೆಯನ್ನು ಅವರ ಹತ್ರ ಪಡಿತಾಳೆ. ಸೊ ಇದು ಯಾರು ಅಂದ್ರೆ ಫಲಾಪೇಕ್ಷೆ, ಅಂದ್ರೆ ಯಾವುದನ್ನು ಅಪೇಕ್ಷಿಸುವುದಿಲ್ಲ, ಅದನ್ನ ತಿರಸ್ಕಾರವನ್ನು ಮಾಡದೇನೆ ತಟಸ್ಥವಾಗಿ ಹೇಗಿರ್ತಾರೆ ಅನ್ನುವಂಥದ್ದು. ಅದರಿಂದ ಈ ಹರಿ ಕೃಷ್ಣ ಮಹಾಮಂತ್ರದಲ್ಲಿ ಅದು ಅಷ್ಟು ಪವರ್ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 16 ಬಾರಿ ಈ ಭಗವಂತನ ಹೆಸರನ್ನ ನಾವು ಇದರಲ್ಲಿ ತೆಗೆದುಕೊಳ್ಳುತ್ತೇವೆ ಒಂದ್ಸಲ ಹೇಳಿದ್ದಕ್ಕೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವವನು, ಅವನು ಎಲ್ಲರಿಗೂ ಪ್ರಿಯವಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಅವನು ಸಿಲುಕಿಕೊಳ್ಳುವುದಿಲ್ಲ. ಸ್ವಲ್ಪ ಒಂದು ಕ್ಷಣ ನಾವು ಇದನ್ನ ಊಹಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ನಮ್ಗೆ ಅರ್ಥ ಆಗ್ಬೋದು. ಯಾಕೆ ಯಾರು ಭಕ್ತಿಯಿಂದ ಕರ್ಮ ಮಾಡಿ ಕರ್ಮ ಫಲಗಳನ್ನು ಅಪೇಕ್ಷಿಸದೆ ಅದು ಬರೀ ನನ್ನ ಕರ್ತವ್ಯ ಅಂತ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಣಕ್ಕೆ ಬರುವಂತಹದ್ದು.
ಯಾವಾಗ ನಾವು ಈ ಮನಸ್ಸನ್ನು ನಿಯಂತ್ರಿಸುತ್ತೇವೆ, ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸ್ತೇವೆ, ಹಾಗೇನಾಗತ್ತೆ ಪಾಪ ಏನ್ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲ ಪ್ರಭುಜಿ, ಎಲ್ಲರಿಗೂ ಸ್ವಲ್ಪ ಇದು ಮಾಡಿ ಹ್ಯಾಂಡ್ ಮಾಡು ಅಂತ ಹೇಳಿ, ಯಾಕಂದ್ರೆ ಅಟೆಂಡೆನ್ಸ್ ಪ್ರಾಬ್ಲಮ್ ಬರ್ತಾ ಇದೆ. ಯಾಕೋ ನಿನ್ನೆ ಮಾತಾಜಿ ಫೋನ್ ಮಾಡಿದ್ರು ನಂಗೆ, ಅಟೆಂಡೆನ್ಸ್ ಅದು ಸರಿಯಾಗಿ ಯಾರು ಹಾಕ್ತಾ ಇಲ್ಲ ಅಂತ ಹೇಳಿ. ಅಟ್ಲೀಸ್ಟ್ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ ಹ್ಯಾಂಡ್ ಡೌನ್ ಮಾಡಿದ್ರೇನು ಅದ್ರಲ್ಲಿ ನೋಟಿಫೈ ಮಾಡ್ತಾರೆ ಅಂತ ಅವರು. ಓಕೆ ಓಕೆ. ಎಲ್ಲರೂ ಹ್ಯಾಂಡ್ ರೇಸ್ ಮಾಡಿ ಡೌನ್ ಮಾಡ್ಬೇಕಾ? ಮಾಡಿದ್ರೆ ಅಂತ ಅವ್ರು ನೋಡ್ಕೊಂತಾರಂತೆ, ಅವರು ನನಗೆ ಕನ್ಫರ್ಮ್ ಆಗ್ತೇನೆ ಅಂತ ಅಂದ್ರು ಅವರು. ಓಕೆ, ಧನ್ಯವಾದಗಳು. ಓಕೆ, ಯಾಕೆ ಅಟ್ಲೀಸ್ಟ್ ಅಟೆಂಡೆನ್ಸ್ ಹಾಕಿದ್ರೆ ಅಂದ್ರೆ ಅಟೆಂಡೆನ್ಸ್ ಅವ್ರಿಗೆ ಬರ್ತಾ ಇಲ್ಲ ಅಂತೆ, ನಾವು ಹೇಳಿದಷ್ಟು. ಓಕೆ ಓಕೆ, ಸರಿ 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 ಸರಿ. ಹ? ಒಂದು ಆಮೇಲೆ ಎಲ್ಲರಿಗೂ ಸ್ವಲ್ಪ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಇಂದುಮತಿ ಮಾತಾಜಿ ಒಬ್ಬರೇ ಹೇಳ್ತಾ ಇದ್ದಾರೆ, ಎಲ್ಲರೂ ಸ್ವಲ್ಪ ಹೇಳಿ ಅಂತ ಹೇಳಿ. ಓಕೆ 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 ಓಕೆ. ಸೊ ಎಲ್ಲರೂ ಸರಿ. ಹ್ಯಾಂಡ್ ರೇಸ್ ಮಾಡಿ ಒಂದ್ಸಲ. ನಿಮ್ಮ ಅಟೆಂಡೆನ್ಸ್ ಸಲುವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ಮಾಡಿ. ಓಕೆ, ಯಾಕೆಂದ್ರೆ ಇಲ್ಲ ಅಟೆಂಡೆನ್ಸ್ ಹಾಕಿ ಪ್ರಭುಜಿ ಲಿಂಕ್ ಹಾಕಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾರಿಗೆ ಬರತ್ತೋ ಯಾರಿಗೆ ಬರಲ್ಲ ನೀವು ಅಟ್ಲೀಸ್ಟ್ ನಿಮ್ಮ ನಂಬರ್ ಮತ್ತೆ ಹೆಸರು ಹಾಕ್ಬಿಡಿ. ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಹ್ಯಾಂಡ್ ಡೌನು ಮಾಡ್ಬೋದು. ಕೆಲವರಿಗೆ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೂ ಕೆಲವರಿಗೆ ಗೊತ್ತಿರಲ್ಲ ಹೇಗೆ ಮಾಡ್ಬೇಕು ಅನ್ನುವಂಥದ್ದು. ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಓಕೆ, ಸರಿ. ದಯವಿಟ್ಟು ಸರಿ. ಪ್ರಭುಜಿ, ನಾನಿಂದು ಮತ್ತೆ ಅದೇ ನಾನು ಒಂದು ಸೆಕೆಂಡ್ ಒಂದು ತಡೆದು ನಾನು ಆಮೇಲೆ ಹೇಳ್ತೀನಿ. ಯಾರು ಹೇಳಿಲ್ಲ ಅಂದಾಗ ಹೇಳ್ತೀನಿ. ಇಲ್ಲ ನನ್ಗೇನ್ ತೊಂದ್ರೆ ಇಲ್ಲ, ನಾನು ಓದ್ಕೊತೀನಿ. ಓಕೆ ಮಾತಾಡಿ. ಹರೇ ಕೃಷ್ಣ. ಓಕೆ, ಅಲ್ಲಲ್ಲ, ಮತ್ತೆ ಬೇರೆಯವ್ರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಆಯ್ತು, ಎಲ್ಲಾರು ಮಾಡೋಣ ಸರ್. ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಓಕೆ, ಧನ್ಯವಾದ. ಸೊ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಅಂದ್ರೆ ಯಾರು ಭಕ್ತಿಯಿಂದ ಕರ್ಮ ಮಾಡ್ತಾನೆ, ಶುದ್ಧ ಆತ್ಮನು ಇಂದ್ರಿಯಗಳನ್ನ ಯಾರು ನಿಯಂತ್ರಿಸುತ್ತಾನೆ, ಅವನು ಎಲ್ರಿಗೂ ಪ್ರಿಯನಾಗ್ತಾನೆ ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾಗ್ತಾರೆ. ಯಾಕೆಂದ್ರೆ ಅವನು ಆ ರೀತಿಯಾಗಿರೋದ್ರಿಂದ ಅವನು ಬರೀ ಪ್ರತಿಯೊಂದು ಜೀವಿಯಲ್ಲಿಯೂ ಸಹಿತ ಅವನು ಆ ಭಗವಂತನನ್ನ ನೋಡ್ತಾನೆ. ಅದರಿಂದ ಅವನು ಕರ್ಮ ಮಾಡ್ತಾ ಇದ್ರೂ ಆ ಕರ್ಮದ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿಮಾಂಭಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಸೊ ಫಲಗಳನ್ನ ಕರ್ಮ ಮಾಡೋದು ಹೇಗೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರೆ, ಅಂದ್ರೆ ಹೇಗೆ ತಾವರೆಯ ಎಲೆ ನೀರಿನಲ್ಲೇ ಇದ್ರೂ ನೀರಿನ ಲೇಪ ಅದಕ್ಕೆ ಇರೋದಿಲ್ಲ, ನೀರು ಅದಕ್ಕೆ ಅಂಟ್ಕೊಳ್ಳೋದಿಲ್ವೋ, ಆ ರೀತಿಯಾಗಿ ನಾವಿಲ್ಲಿ ಕರ್ಮ ಮಾಡಿಕೊಂಡು ಫಲಗಳಿಗೆ ಅಂಟಿಕೊಳ್ಳದೇನೆ ಇರುವಂತಹದ್ದು. ಅದನ್ನ ಮಾಡ್ಲಿಕ್ಕೆ ಯಾವಾಗ ಸಾಧ್ಯ? ಫಲಗಳನ್ನ ಅಪೇಕ್ಷಿಸದೆ ಎಲ್ಲವನ್ನ ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು. ಅದರಿಂದ ಯಾಕೆ ಅಂದ್ರೆ ನಾವು ತಿಳ್ಕೊಂಡಿದ್ದೇವೆ, ಈ ಶರೀರದಲ್ಲಿ ಆತ್ಮ ಇರುವಾಗ ಒಂದು ಕ್ಷಣವು ಯಾವುದಾದ್ರೂ ಒಂದು ಕರ್ತವ್ಯದಲ್ಲಿ ಅದು ನಿರತ ಆಗಿರ್ಲೇಬೇಕು. ನಿರತ ಆಗದೆ ಅದು ಅಂದ್ರೆ ಕೆಲಸ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕೆಲಸ ಮಾಡ್ಲಿಕ್ಕೋಸ್ಕರ ಆತ್ಮಕ್ಕೆ ಶರೀರ ಬೇಕೇ ಬೇಕಾಗತ್ತೆ. ಅದರಿಂದ ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಫಲಗಳನ್ನ ಭಗವಂತನಿಗೆ ಅರ್ಪಿಸಿ. ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ, ಆದ್ರೆ ಅದರಿಂದ ಪ್ರತಿಫಲವನ್ನ ಅಪೇಕ್ಷಿಸದೇ ಇರುವುದು ಅದು ಅಕರ್ಮ. ಅಂದ್ರೆ ಸರಿಯಾಗಿ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂತಹದ್ದು. ಶ್ರೀಲಾ ಪ್ರಭುಪಾದರ ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ. ಹೇಗೆ ಎಷ್ಟು ಪೂರ್ತಿಯಾಗಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾ ಇದ್ರು. ವಿದ್ಯಾ ವಿನಯ
ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆಯುವುದರಿಂದ ವಿದ್ಯಾ ವಿನಯ ಸಂಪನ್ನನು ಬ್ರಾಹ್ಮಣನು ಹಂಸುವನು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ವಾಯ್ಸ್ ಬರ್ತಾ ಮಾತಾಜಿ ಇದೆ. ಅಟೆಂಡೆನ್ಸ್ ಹಾಕಿ ಮಾತಾಜಿ, ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಅದ್ರ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವ ಬಾರ್ ಮೇಲೆ ಕ್ಲಿಕ್ ಮಾಡಿ? ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಬೇಕಾ? ಬೇಡ ಮಾತಾಜಿ, ಅಲ್ಲಿ ಚಾಟ್ ಅಂತ ಇದೆ ನೋಡಿ, ಚಾಟ್ ಅಂತ ಚಿತ್ರ ಇದೆ ಕಾಣಿಸುತ್ತಾ? ಮ್ಯೂಟ್ ವಿಡಿಯೋ ಸ್ಟಾರ್ಟ್ ವಿಡಿಯೋ ಪಾರ್ಟಿಸ್ ಹಾ ಇದೆ ಗುರ್ತ. ಸ್ಟಾರ್ಟ್ ಅಲ್ಲಿ ಸ್ಟಾರ್ಟ್ ಆದ್ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಾನು HTTP forms.google ಅಂತ ಇದೆ ನೋಡಿ. ನಂದ್ರಲ್ಲಿ ಚಾಟ್ ಅಂತಿಲ್ವಲ್ಲ, ಮ್ಯೂಟ್ ಅಂತಿದೆ, ಇದೆ ಮಾತಾಜಿ. ಪಾರ್ಟಿಸಿಪೇಟ್ ಅಂತಿದೆ. ಚಾಟ್ ಇದೆ ಕರೆಕ್ಟ್. ಚಾಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರೂ ಮಾಡ್ಬೋದು, ಎಲ್ಲರೂ ಕ್ಲಿಕ್ ಮಾಡಿ. ಅಲ್ಲಿ ಚಾಟ್ ಮೇಲೆ ಮಾಡಿದ್ಮೇಲೆ ಮೀಟು ನಾನು HTRT ಅಂತ ಇದೆ ನೋಡಿ, HTTP forms.google ಅಂತ ಇದೆ ನೋಡಿ. ಹರೇ ಕೃಷ್ಣ, ಕಾಣಿಸುತ್ತಾ? ಅಲ್ಲಿ ಓಪನ್ ಆಯ್ತು. ಕಷ್ಟ ಇಲ್ಲ ಮೇಡಮ್, ನೋಡಿ ತುಂಬಾ ಸುಲಭ ಇದೆ. ಚಾಟ್ ಅಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಅವರು ಪ್ರಭುಜಿ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಫಾರ್ಮ್ ಓಪನ್ ಆಗ್ತದೆ. ಅದರಲ್ಲಿ ನೇಮ್, ನಿಮ್ಮ ಹೆಸರು ಟೈಪ್ ಮಾಡಿ, ಫೋನ್ ನಂಬರ್ ಮತ್ತು ಇಮೇಲ್, ಮತ್ತೆ ಟೈಮಿಂಗ್ 9 PM ಕ್ಲಿಕ್ ಮಾಡಿ. ತುಂಬಾ ಸುಲಭ ಇದೆ. ಸಬ್ಮಿಟ್ ಅಂತ ಮಾಡಿ ಆಪ್ಷನ್ ಇದೆ. ಅದ್ರ ಮೇಲೆ ಆಪ್ಷನ್ ಅಲ್ಲಿ ಪ್ರೆಸೆಂಟ್ ಮೇಲೆ ಟಚ್ ಕ್ಲಿಕ್ ಮಾಡಿ, ಆಮೇಲೆ ಸಬ್ಮಿಟ್ ಅಂತ ಮಾಡಿ, ಬರುತ್ತೆ ಅದರಲ್ಲಿ. ಎಲ್ಲರೂ ಈಸಿ ಇದೆ ಅದು ಫಾರ್ಮ್. ಹರೇ ಕೃಷ್ಣ ರಾಜು ಪ್ರಭುಜಿ, ನನಗೆ ಹೋಸ್ಟ್ ಮಾಡ್ತೀರಾ? ಮಾಡ್ತೀನಿ ಪ್ರಭುಜಿ. ಸಾರಿ, ಇಂಟರ್ನೆಟ್ ಸ್ವಲ್ಪ ಬ್ರೇಕ್ ಆಗಿದೆ, ಅದಕ್ಕೆ ಪ್ರಾಬ್ಲಮ್ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಬಂತ ಪ್ರಭುಜಿ? ಹಾ, ಬಂತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ, ಯಾರು ಅರ್ಥ ಓದ್ತೀರಾ? ಇದು ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದುದರಿಂದ ವಿದ್ಯಾ ವಿನಯ ಸಂಪನ್ನರಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು ಮತ್ತು ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂತ್ಯಜನನನ್ನು ಒಂದೇ ರೀತಿ ಕಾಣುತ್ತಾರೆ. ಅಷ್ಟು ಕೆಳಮಟ್ಟದವನಾದರೂ ಸಹಿತ ಅವನನ್ನು ಸಹಿತ ಒಂದೇ ರೀತಿ ಯಾಕೆ ಕಾಣ್ತಾರೆ ಅಂದ್ರೆ, ಪ್ರತಿಯೊಂದು ಜೀವಿ, ನಮ್ಗೆ ಇಲ್ಲಿ ಅರ್ಥವಾಗೋದೇನಂದ್ರೆ, ಜೀವಿ ಶರೀರ ಬೇರೆ ಇರಬಹುದು, ಆದ್ರೆ ಜೀವಿ ಎಲ್ಲ ಒಂದೇ ತರನೇ ಅಲ್ವಾ? ಅದರಿಂದ ಅವರವರ ಈ ಶರೀರ ಅನ್ನೋದು ಹೇಗೆ ಬರುತ್ತೆ? ನಮ್ಮ ಹಿಂದಿನ ಜನ್ಮದ ಫಲಾಪೇಕ್ಷಿತ ಕರ್ಮಗಳ ಪರಿಣಾಮವಾಗಿ ಅಲ್ವಾ? ಕರ್ಮ ಫಲಗಳನ್ನ ನಾವು ಯಾವ ರೀತಿ ಪಡೆದಿದ್ದೇವೆ, ಆ ರೀತಿಯಾಗಿ ನಾವು ಬಯಸಿ ಪಡೆದುಕೊಂಡಿರುವಂತಹ ಶರೀರ ಇವೆಲ್ಲ. ನಾವು ಆಸೆ ಪಟ್ಟು ಪಡೆದುಕೊಂಡಿರುವಂತಹ ಶರೀರ. ಆದ್ದರಿಂದ ಅಂದ್ರೆ ಕೆಲವರು ಆ ರೀತಿಯಾಗಿ ಶರೀರವನ್ನು ಪಡೆದಿರ್ತಾರೆ. ಕೆಲವರು ಪ್ರಾಣಿ ವರ್ಗದಲ್ಲೇ ಇರ್ತಾರೆ, ಕೆಲವರು ಪಕ್ಷಿ, ಜಲಚರಗಳು, ಬೇರೆ ಬೇರೆ ರೀತಿಯಾದಂತಹ ಶರೀರವನ್ನು ಅವರು ಪಡಿತಾರೆ. ಅದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಈ ಜ್ಞಾನವನ್ನ ಹೊಂದಿರ್ತಾರೆ ಅವರು ವಿದ್ಯಾವಿನಯ ಸಂಪನ್ನನಾಗಿರುವಂತಹ ಬ್ರಾಹ್ಮಣನು ಎಲ್ಲವನ್ನ ಕಲಿತಿರುವಂತವನಲ್ವಾ? ಅವನು ವೇದಗಳನ್ನ ತಿಳ್ಕೊಂಡಿರುವಂತವನು, ಶಾಸ್ತ್ರವನ್ನ ತಿಳ್ಕೊಂಡಿರುವಂತವನು. ಅಥವಾ ಹಸು ಇರಬಹುದು, ಆನೆ ಇರಬಹುದು, ನಾಯಿ ಇರಬಹುದು, ನಾಯಿಯ ಮಾಂಸವನ್ನ ತಿನ್ನುವವನು ಇರಬಹುದು, ಅಂತ್ಯಜ ಅಂತ. ಅಂದ್ರೆ ಅವನು ಮಾಡಬಾರದ ಕರ್ಮವನ್ನು ಅಲ್ಲಿ ಮಾಡ್ತಾ ಇರ್ತಾನೆ, ಆದ್ರೂ ಸಹಿತ ಅವನನ್ನು ಅಂತ್ಯಜ. ಆದ್ರೂ ಅವರೆಲ್ಲರನ್ನ ಒಂದೇ ರೀತಿಯಾಗಿ ಕಾಣುವಂತಹದ್ದು, ಸಮದೃಷ್ಟಿಯಿಂದ ನೋಡುವಂತಹದ್ದು, ಅದು ಯಾರು ಈ ಮನಸ್ಸನ್ನ ನಿಗ್ರಹಿಸಿರ್ತಾನೆ, ಇಂದ್ರಿಯಗಳನ್ನ ನಿಗ್ರಹಿಸಿರ್ತಾನೆ, ಜ್ಞಾನವನ್ನ ಹೊಂದಿರ್ತಾನೆ, ನಮ್ರರಾದ ಜ್ಞಾನಿಗಳು. ಮತ್ತೆ ಅಲ್ಲಿ ನಮ್ರತೆ ಇರತ್ತೆ, ಅಲ್ಲಿ ಅಹಂಕಾರ ಇರುವುದಿಲ್ಲ, ನಮ್ರತೆ ಇರುತ್ತೆ ಅಂತಹ ಜ್ಞಾನಿಗಳಲ್ಲಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯೇ ಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತ
ಸ್ತವಂತಹ ಕೌಂತೇಯ ನತೇಶು ರಮತೆ ಬುಧಃ. ಓದ್ಲಾ ಪ್ರಭುಜಿ? ವಿಶೇಷೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ವಿಷಯೇಂದ್ರಿಯಗಳ ಸಂಪರ್ಕ. ವಿಷಯೇಂದ್ರಿಯಗಳ ಸಂಪರ್ಕ ಅಂದ್ರೆ ಏನು? ಇಂದ್ರಿಯ ವಿಷಯಗಳ ಕುರಿತಾಗಿ ನಾವು ಆಸೆ ಪಡುವಂತಹದ್ದು, ಇಂದ್ರಿಯ ತೃಪ್ತಿಗಾಗಿ ಆಸೆ ಪಡುವಂತಹದ್ದು, ಅದು ಏನಾಗತ್ತೆ, ನಮಗೆ ದುಃಖವನ್ನ ಉಂಟು ಮಾಡುತ್ತೆ. ಅದರಿಂದ ಯಾರು ಇದನ್ನ ತಿಳಿದಿರ್ತಾನೆ ಅವನು ಅಂತಹ ಸುಖಗಳಿಗೆ, ಅಂದ್ರೆ ಅದು ಯಾಕೆಂದ್ರೆ ಈಗ ಸುಖ ಬರ್ಬೋದು ಅಥವಾ ದುಃಖ ಆದಿ ಅಂತ್ಯ ಅನ್ನುವಂತಹದ್ದು ಇದೆ. ಅದರಿಂದ ಅಂತಹ ಸುಖ ಏನಿದೆ ಇಂದ್ರಿಯ ತೃಪ್ತಿಗಾಗಿ ಬರುವಂತಹ ಸುಖ. ಈಗಂದ್ರೆ ಹೇಳಿದನಲ್ಲ, ನಾವು ಒಂದ್ ಕಡೆ ಹೋಗಿ ಏನೋ ಒಂದು ಚೆನ್ನಾಗಿ ತಿನ್ಬೇಕು ಅನ್ನುವಂಥ ಆಸೆ, ಅಲ್ಲಿ ಹೋಗಿ ತಿಂತೇವೆ. ಅದು ತಿಂದು ಸ್ವಲ್ಪ ಹೊತ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸತ್ತೆ, ಖುಷಿ ಅನ್ಸತ್ತೆ. ಆಮೇಲೆ ಮತ್ತೆ 2 ದಿವಸ ಆದ್ಮೇಲೆ ಮತ್ತೆ ವಾಪಸ್ ಅದು ಕೇಳಕ್ ಶುರು ಮಾಡತ್ತೆ. ಅಲ್ಲಿಗೆ ಮುಗಿಯೋದಿಲ್ಲ ಅದು, ಆ ಆಸೆ ಅನ್ನುವಂಥದ್ದು. ಮುಗಿಯತ್ತಾ? ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಯಾರ ಹತ್ರ ಮುಗಿಯತ್ತಾ ಆಸೆ ಅನ್ನುವಂಥದ್ದು? ಮುಗಿಯತ್ತೆ? ಎಲ್ಲಾದ್ರೂ ಕೊನೆ ಅನ್ನುವಂಥದ್ದು ಇದೆಯಾ ಅದಕ್ಕೆ? ಇಲ್ಲ, ಇಲ್ಲ ಕೊನೆ ಇರೋದಿಲ್ಲ. ಅಲ್ವಾ? ಇಲ್ಲ ಪ್ರಭುಜಿ, ಇಲ್ಲ. ಸೊ ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ಯಾರು ವಿವೇಕಿಯಾದವನು ಅಂತಹ ವಿಷಯಗಳಿಗೆ ಸಂತೋಷ ಪಡುವುದಿಲ್ಲ. ಅವರು ಯಾರು ಇದನ್ನ ತಿಳ್ಕೊಂಡಿರ್ತಾನೆ ಅಂತವನು, ಅಂದ್ರೆ ಇಂದ್ರಿಯವನ್ನ ನಿಗ್ರಹಿಸುವಂತಹದ್ದು. ಉದಾಹರಣೆಗೆ ಒಂದೊಂದು ಇಂದ್ರಿಯಗಳ ಬಗ್ಗೆ ನಾವು ನೋಡೋಣ. ಈಗ ಕಣ್ಣು ಒಂದು ಇಂದ್ರಿಯ. ಈ ಒಂದು ಮಾತ್ ಅಥವಾ ಈ ನಾವು ಬೆಳಕಿನ ಹುಳ ಅಂತ ಕರಿತೀವಲ್ಲ, ಆ ಬೆಳಕಿನ ಹುಳ ಏನಾಗತ್ತೆ, ಅದು ಹೋಗಿ ಹೋಗಿ ಆ ಬೆಳಕತ್ರ ಹೋಗತ್ತೆ, ಮತ್ತೆ ಅದು ಪ್ರಾಣ ಬಿಡ್ಬೇಕಾಗತ್ತೆ ಅಲ್ಲಿ, ಅಲ್ವಾ? ಅದಕ್ಕೆ ಆ ಬೆಳಕಿನ ಆಕರ್ಷಣೆಯಿಂದ ಅದು ಹೋಗಿ ಹೋಗಿ ಅಲ್ಲಿ ಅದು ಟ್ರ್ಯಾಪ್ ಆಗತ್ತೆ, ಸಿಕ್ಕಾಕೊಳ್ಳುತ್ತೆ, ಮತ್ತೆ ಅದು ಪ್ರಾಣ ಬಿಡತ್ತೆ. ಅದೇ ರೀತಿಯಾಗಿ ಜಿಂಕೆ, ಈ ಜಿಂಕೆಯನ್ನು ಹೇಗೆ ಹಿಡಿತಾರೆ? ಯಾರಿಗಾದ್ರೂ ಗೊತ್ತಿದ್ಯಾ? ಬಲೆ ಹಾಕಿ ಇದ್ ಮಾಡ್ತಾರೆ, ಇಲ್ಲ ಬೇಟೆ ಆಡ್ತಾರೆ. ಅದಕ್ಕೆ ಕಿವಿ ಬಹಳ ಸೂಕ್ಷ್ಮ. ಕಿವಿ ಅದು ಸಂಗೀತ ಬಹಳ ಇಷ್ಟ ಅಂತೆ ಅದಕ್ಕೆ, ಕೊಳಲುನಾದ. ಆ ರೀತಿಯಾಗಿ ಸಂಗೀತ ಹಾಕಿದಾಗ ಅದು ಕೇಳಿಸ್ಕೊಂಡು ಬರತ್ತಂತೆ. ಅದನ್ನ ಹಿಡಿಯೋದು ಬಹಳ ಈಸಿ. ಅವಾಗ ಅದು ಸಿಕ್ಕಾಕೊಂಡ್ ಬೀಳತ್ತೆ. ಅಂದ್ರೆ ಅದರ ಇಂದ್ರಿಯ ಕಿವಿ, ಆ ಕಿವಿಯ ತೃಪ್ತಿ, ಇಂದ್ರಿಯ ತೃಪ್ತಿಗಾಗಿ ಅದು ಆ ರೀತಿಯಾಗಿ ಆ ಮ್ಯೂಸಿಕ್ ಹಿಂದೆ ಹೋದಾಗ ಅದನ್ನ ಹಿಡಿಬಹುದು ಸುಲಭವಾಗಿ. ಅದೇ ರೀತಿಯಾಗಿ ದುಂಬಿ ಏನ್ ಮಾಡತ್ತೆ? ವಾಸನೆ, ಮೂಗು. ಆ ವಾಸನೆ ಏನಾಗತ್ತೆ, ಅದು ಮುದುಡತ್ತೆ. ಅದು ಮುದುಡ್ಕೊಂಡಾಗ ಅದ್ರ ಒಳಗಡೆ ದುಂಬಿ ಸಿಕ್ಕಾಕೊಂಡ್ಬೀಳತ್ತೆ. ನಾವು ಇಲ್ಲಿ ತಿಳ್ಕೊಳ್ಳೋದೇನಂದ್ರೆ, ನಾವು ಇಂದ್ರಿಯ ತೃಪ್ತಿಯ ಹಿಂದೆ ನಾವು ಹೋದ್ರೆ ನಾವು ಟ್ರ್ಯಾಪ್ ಆಗೋದೇ ಜಾಸ್ತಿ, ಟ್ರ್ಯಾಪೇ ಆಗುವಂತಹದ್ದು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಮೀನಿಗೆ ಗಾಳ ಹಾಕಿ ಅದು ಗೊತ್ತಿರಲ್ಲ ಅಲ್ಲಿ ಏನಿಡ್ತಾರೆ, ಆ ಗಾಳದಲ್ಲಿ ಮೀನಿಗೋಸ್ಕರ ಆಹಾರ ಇಡ್ತಾರೆ, ಅಲ್ವಾ? ಅದು ತಿನ್ನೋದಕ್ಕೆ ಅಂತ ಬಂದು ಅಲ್ಲಿ ಸಿಕ್ಕಾಕೊಂಡ್ಬೀಳತ್ತೆ. ನಾಲಿಗೆ. ಆನೆದು ಯಾವುದು? ಸ್ಪರ್ಶ, ಚರ್ಮ. ಈ ಆನೆಯನ್ನ ಹೇಗೆ ಈ ಕೆಡ್ಡಾಗಿ ಬೀಳಿಸ್ತಾರೆ? ಯಾರಿಗಾದ್ರೂ ಗೊತ್ತಿದ್ಯಾ? ದೊಡ್ಡದಾಗಿ ಗುಂಡಿ ತೋಡಿ ಅದರಲ್ಲಿ ಎಲೆಗಳನ್ನ ಮುಚ್ಚಿ ಆಗ ಬೀಳೋ ಹಾಗೆ ಮಾಡ್ತಾರೆ. ಅದು ಹೇಗೆ? ಕರೆಕ್ಟ್. ಅದು ಆ ರೀತಿಯಾಗಿ ಅದು ಕೆಡ್ಡದ ವರೆಗೆ ಹೋಗಿ ಬೀಳ್ಬೇಕಲ್ಲ, ಅವಾಗ ಅದಕ್ಕೇನ್ ಮಾಡ್ತಾರೆ? ಎದುರುಗಡೆಗೆ ಬೇರೆ ಇನ್ನೊಂದು ಆನೆ ವಾಸನೆ ತೋರಿಸ್ತಾರೆ. ಹೆಣ್ಣಾನೆಯನ್ನ ತೆಗೆದುಕೊಂಡು ಹೋಗ್ತಾರೆ. ಹಿಂದ್ಗಡೆ ಗಂಡಾನೆ ಬರ್ತಾ ಇರತ್ತೆ ಅದ್ರ ಹಿಂದ್ಗಡೆ, ಅದನ್ನ ಮುಟ್ಬೇಕು ಅಂತ. ಹಾಗೆ ತೆಗೆದುಕೊಂಡು ಹೋಗುವಾಗ ಈ ಕೆಡ್ಡ ತೋರಿಸಿ ಅದರಲ್ಲಿ ಅದು ಬೀಳತ್ತೆ. ಅಂದ್ರೆ ಇಲ್ಲಿ ಸ್ಪರ್ಶೇಂದ್ರಿಯ, ಚರ್ಮ. ಸೊ ಈ 5 ಇಂದ್ರಿಯಗಳನ್ನು ನಾವು ನೋಡಿದ್ವಿ ಹೇಗೆ ಅವು ಸಿಕ್ಕಾಕೊಂಡು ಬೀಳತ್ತೆ. ಒಂದೊಂದು ಇಂದ್ರಿಯ ಮಾತ್ರ ಇಲ್ಲಿ ಅವರಿಗೆ ಇರುವಂತ. ಆದ್ರೆ ನಮ್ಮ ಮನುಷ್ಯರಿಗೆ ಹಾಗಲ್ಲ. ಮನುಷ್ಯರಿಗೆ ಅಷ್ಟು 5 ಇಂದ್ರಿಯವು ತುಂಬಾ ಪ್ರಬಲವಾದದ್ದು. 5 ಇಂದ್ರಿಯನೂ ಪ್ರಬಲವಾದದ್ದು.
ಸೊ ಈ 5 ಇಂದ್ರಿಯಗಳ ಆಸೆ ಪಡ್ತಾ ಇರತ್ತೆ ಯಾವಾಗ್ಲೂ ಅಲ್ವಾ. ಈ 5 ಇಂದ್ರಿಯಗಳನ್ನ ತೃಪ್ತಿ ಮಾಡ್ಲಿಕ್ಕೆ ಹೋದಾಗ ನಾವು ಎಷ್ಟು ಕಡೆ ಟ್ರ್ಯಾಪ್ ಆಗ್ಬೋದು, ಎಷ್ಟು ಕಡೆ ಸಿಕ್ಕಾಕೊಂಡ್ ಬೀಳ್ಬೋದು ನಾವು. ಯಾಕೆಂದ್ರೆ ಎಲ್ಲಾ ಕಡೆ ಭಗವಂತ ಸಿಕ್ಕಾಕೊತೀವಿ. ಎಲ್ಲಾ ಕಡೆ ಸಿಕ್ಕಾಕೊಂಡ್ ಬೀಳ್ತೇವೆ ಅಲ್ವಾ. ಎಲ್ಲಾ ಕಡೆ ಸಿಕ್ಕಾಕೊಂಡ್ ಬಿದ್ದೇ ಬೀಳ್ತೇವೆ. ಯಾಕೆಂದ್ರೆ ಈ ಪ್ರಪಂಚವೇ ಹಾಗೆ, ಭೌತಿಕ ಪ್ರಪಂಚ ಮಾಯೆಯ ಈ ಅಧೀನದಲ್ಲಿ ಇರುವುದರಿಂದ ಇಲ್ಲಿ ಎಲ್ಲ ಹಾಗೇನೆ. ಇಂದ್ರಿಯ ತೃಪ್ತಿಯನ್ನ ನಾವು ಬಯಸ್ಕೊಂಡು ಹೋದಾಗ ನಮಗೆ ಅದು ಕ್ಷಣಿಕ ಅಥವಾ ಮೊದಲು ಸುಖ ಅನಿಸಬಹುದು, ಆದ್ರೆ ಕೊನೆಗೆ ಅದು ನಮಗೆ ವಿಷವಾಗಿ ಪರಿಣಮಿಸುತ್ತೆ. ಮೊದಲು ಅಮೃತ ಅನ್ಸುತ್ತೆ ಅಲ್ವಾ. ಹೆಚ್ಚಾಗಿ ನಾವು ಹೊರಗಡೆ ಜಾಸ್ತಿ ತಿಂತೇವೆ, ಬಹಳ ರುಚಿ, ತಿನ್ಲಿಕ್ಕೆ ಬಹಳ ರುಚಿ, ಬೇರೆ ಬೇರೆ ರೀತಿಯಾಗಿ ನಮಗೆ. ಈಗ ನೋಡಿ ಹೊರಗಡೆ ಪ್ರಪಂಚದಲ್ಲಿ ಎಲ್ಲವೂ ಇಂದ್ರಿಯ ತೃಪ್ತಿಗೋಸ್ಕರನೇ ರೆಡಿ ಇದ್ದಂಗಿದೆ ಈ ಮಾಯಾ ಪ್ರಪಂಚ. ಎಲ್ಲ ಹೌದು, ಬಹಳ ತಿಂತೇವೆ ತಿಂತೇವೆ ತಿಂತೇವೆ, ಆದ್ರೆ ಆಮೇಲೆ ಹೊಟ್ಟೆ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ರೋಗ ರುಜಿನಗಳಿಂದ ತುಂಬತ್ತೆ ಆಮೇಲೆ. ಸೊ ಅದು ಅಂದ್ರೆ ಅದೇ ರೀತಿಯಾಗಿ ಎಲ್ಲಾ ಇಂದ್ರಿಯಗಳ ಬಗ್ಗೆ ನಾವು ಆಲೋಚನೆ ಮಾಡಬಹುದು ಹೇಗೆ ಅಂತ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವವನು. ಹೇಗೆ ನಾವು ಈ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಹೊರಗೆ ಬರಬೇಕು, ಅಥವಾ ಆ ಇಂದ್ರಿಯ ತೃಪ್ತಿಯ ಹಿಂದೆ ಹೋಗಿ ಸಿಕ್ಕಾಕೊಂಡು ಬಿದ್ದಾಗ ಹೇಗೆ ನಾವು ಅದರಿಂದ ಹೊರಗೆ ಬರಬಹುದು ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಏನು ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನ ಇಟ್ಟುಕೊಂಡು, ಅಂದ್ರೆ ಯಾವಾಗಲೂ ಹರಿನಾಮ ಸ್ಮರಣೆಯನ್ನ ಮಾಡಿಕೊಂಡು ಅವನ ಕುರಿತಾಗಿಯೇ ಚಿಂತನೆ ಮಾಡಿಕೊಂಡು, ಮತ್ತೆ ಎಲ್ಲ ಯಜ್ಞಗಳ ಕಟ್ಟಕಡೆಯ ಭೋಕ್ತರ, ಅಂದ್ರೆ ಯಾವುದನ್ನೇ ಕೊಟ್ಟರು ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ. ನೀವು ಬೇಕಾದ್ರೆ ಮನೆಯಲ್ಲಿ ಈ ಗಣ ಹೋಮ ಮಾಡಿ ಅಥವಾ ಬೇರೆ ಯಾವುದೇ ಒಂದು ದೇವರ ಕುರಿತಾಗಿ ಯಾವುದೇ ಒಂದು ಯಜ್ಞ ಏನಾನು ಮಾಡಿದ್ರು ಸಹಿತ ಕೊನೆಯದಾಗಿ ನಾವು ಅಲ್ಲಿ ಏನೇ ಇಟ್ಟರು ಕೃಷ್ಣಾರ್ಪಣ ಮಸ್ತು ಹೇಳ್ತೇವೆ. ಯಾಕೆಂದ್ರೆ ಅದು ಕಟ್ಟ ಕಡೆಯ ಭೋಕ್ತೃ ಯಾರು, ಎಲ್ಲದರ ಭೋಕ್ತರ ಕೃಷ್ಣ. ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೇಳೋದಿದೆ, ಎಲ್ಲವನ್ನೂ ನಾರಾಯಣನಿಗೋಸ್ಕರ ಕೊಡ್ತೇವೆ. ವೇದಗಳೇ ಹೇಳುವುದೇ ಅದು. ವೇದಗಳಲ್ಲಿ ಪ್ರತಿಯೊಂದರಲ್ಲಿ ಯಾವುದರಲ್ಲಿ ನೋಡಿದ್ರು ಅದು ಕೃಷ್ಣನಿಗಲ್ಲದೆ ಬೇರೆ ಯಾರಿಗೂ ಸೇರುವುದಿಲ್ಲ. ಯಜ್ಞದ ಇದು ಹವ್ಯಸ್ ಅಥವಾ ಯಜ್ಞದಲ್ಲಿ ನಾವೇನು ಪೂರ್ಣಾಹುತಿ ಅಂತ ಕೊಡ್ತೇವೆ ನಾವು, ಅಂದ್ರೆ ಇದನ್ನ ಮಾಡಿದಾಗ್ಲೂ ಸಹಿತ ಅದು ಕೃಷ್ಣನಿಗೆ ಸೇರ್ಬೇಕಾದದ್ದು. ಅವನು ಸ್ವೀಕಾರ ಮಾಡಿದ್ರೆ ಅದು ಯಜ್ಞ ಪೂರ್ತಿ ಆಗತ್ತೆ, ಇಲ್ಲಾಂದ್ರೆ ಯಜ್ಞ ಅಪರಿಪೂರ್ಣವಾಗತ್ತೆ. ದಕ್ಷ ಯಜ್ಞದಲ್ಲಿ ನೋಡ್ಬೋದು, ದಕ್ಷನಿಗೆ ಕುತ್ತಿಗೆಯನ್ನ ಅಂದ್ರೆ ಅವನು ಯಜ್ಞ ಪರಿಪೂರ್ಣ ಆಗುವಾಗ ಅವನು ಬಂದು ಸ್ವೀಕಾರ, ಇಲ್ಲಾಂದ್ರೆ ಅವನು ಬರೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ ಕೃಷ್ಣ. ಅಲ್ಲಿ ಬೇರೆ ಅಂದ್ರೆ ಇದ್ರೆ ಬೇರೆ ಅಹಂಕಾರ, ದಂಭ, ಮದ, ದರ್ಪ ಆ ಥರದ್ದು ಏನಾದ್ರೂ ಇದ್ರೆ ಅಲ್ಲಿ ಅವನು ಆ ಯಜ್ಞವನ್ನ ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಅವನು ಕಟ್ಟಕಡೆಯ ಯಜ್ಞಗಳ ಕಟ್ಟಕಡೆಯ ಭೋಕ್ತೃ ಅವನು. ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನು. ಎಲ್ಲಾ ಲೋಕಗಳು, ಐಹಿಕ ಲೋಕ ಇರಬಹುದು, ಆಧ್ಯಾತ್ಮಿಕ ಲೋಕ ಇರಬಹುದು, ಎಲ್ಲದರ ಲೋಕದ ಅವನು ಪರಮಪ್ರಭು ಅವನು. ಅದರಿಂದ ಅವನನ್ನು ನಾವು ದೇವೋತ್ತಮ ಪರಮಪುರುಷ ಅಂತ ಕರೀತೇವೆ. ಮತ್ತೆ ಎಲ್ಲ ಜೀವಿಗಳ ಹಿತೈಷಿ ಅಂತ, ಉಪಕಾರಿಯೋ ನಾನು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಮಗೆ ಒಂದು ಆಸೆ ಅನ್ನುವಂಥದ್ದಿದೆ. ನಮ್ಮ ಆಸೆಯನ್ನು ಈಡೇರಿಸಲಿಕ್ಕೆ ಅವನು ಎಲ್ಲಾ ರೀತಿಯಲ್ಲೂ ನಮಗೆ ಸಹಾಯ ಮಾಡ್ತಾನೆ. ಅವನು ನಮ್ಮ ಜೊತೆ ಇರ್ತಾನೆ, ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಾನೆ. ಈಗ ನೋಡಿ, ನಮಗೆ ಈ ಶರೀರ ಸಿಕ್ಕಿದೆ, ಈ ಶರೀರವನ್ನು ನಾವು ಬಯಸಿದ್ದು ಅವನು ಆ ಶರೀರದಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಅವನ ನಿಯಮವೇ ಆಗಿದೆ. ಆದ್ರೆ ಅವನು ಜ್ಞಾನವನ್ನು ಕೊಟ್ಟಿದ್ದಾನೆ ಇಲ್ಲಿ ನಮಗೆ. ಆ ಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಸರಿಯಾಗಿ ಅವನ ಭಕ್ತಿಯಲ್ಲಿ ನಾವು ಇದ್ದಾಗ ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಮ್ಮ ಹಿತೈಷಿ ಖಂಡಿತವಾಗಿ ಅವನು. ಅಂದ್ರೆ ನಾವೀಗ ಶರೀರ ತ್ಯಾಗ ಮಾಡುವಾಗ್ಲೂ ಹಾಗೆಯೇ, ಎಲ್ಲರೂ ಎಲ್ಲಿ ತನಕ ಮಮ್ಮ ಅಂತ ಬರ್ಬಹುದು ನಮ್ಮ ಜೊತೆಗೆ. ಆದ್ರೆ ಶರೀರ ತ್ಯಾಗವನ್ನ ಮಾಡಿ ನಾವು ಇನ್ನೊಂದು ಶರೀರಕ್ಕೆ ಹೋಗುವಾಗ ನಮ್ಮ ಜೊತೆ ಬರುವವನು ಪರಮಾತ್ಮ ಮಾತ್ರ. ಅವನೇ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಇನ್ನೊಂದು ಶರೀರದಲ್ಲಿ ಕೂರಿಸ್ತಾನೆ. ಅಷ್ಟೇ ಅಲ್ಲ, ಅವನು ಉಪದೇಶ ಹನುಮಂತ ಅಂತ ಹೇಳ್ತಾರೆ. ಅಂದ್ರೆ ಅವನು ನಮಗೆ ಮಾರ್ಗದರ್ಶಕನಾಗಿ ಅಲ್ಲಿ ಕುಳಿತಿರ್ತಾನೆ.
ಎಲ್ಲಿ? ನಮ್ಮ ಹೃದಯದಲ್ಲಿ ಪರಮಾತ್ಮ. ಆದ್ರೆ ನಾವು ಆ ಪರಮಾತ್ಮನನ್ನ ನೋಡ್ದೇನೆ ನಾನೇ ಎಲ್ಲ ಮಾಡುವನು ಅನ್ನುವಂತಹ ಒಂದು ಇದರಲ್ಲಿ ನಾವು ಬದುಕ್ತಾ ಇರ್ತೇವೆ. ಭಗವಂತನ ಸೆಂಟ್ರಿಕ್ ಇರಲ್ಲ ನಮ್ಮ ಜೀವನ. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಕೊಂಡು ಯಾರಿರ್ತಾರೋ ಅವರು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನ ಪಡೆಯುತ್ತಾರೆ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತ ದೇವರನ್ನ ಅರಿತಾಗ ಮಾತ್ರ ನಮಗೆ ಶಾಂತಿ. ದೇವರನ್ನ ತಿಳ್ಕೊಂಡಿಲ್ಲ ಅಂತ, ದೇವರು ಇಲ್ಲ ಅಲ್ಲಿ ಅಂದ್ರೆ, ಭಗವಂತ ಇಲ್ಲ ಅಂದ್ರೆ ಅಲ್ಲಿ ನಮಗೆ ನಾವೇ ಪೀಸ್ ಆಗ್ತೀವಿ, ನಾವೇ ಪೀಸ್ ಆಗ್ತೀವಿ ಅಷ್ಟೇ ಹೊರತು ಬಿಟ್ರೆ ನಮಗೆ ಶಾಂತಿ ಅನ್ನುವಂಥದ್ದು ಇರುತ್ತೆ. ಅದರಿಂದ ಈ ಜ್ಞಾನವನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ನಿಜವಾದ ಶಾಂತಿ ಸಿಗತ್ತೆ. ಇವತ್ತಿನ ಅಧ್ಯಾಯದಿಗೆ ಮುಗಿತಾ ಇದೆ. ಸೊ ಸನ್ಯಾಸ ಅಥವಾ ಕರ್ಮಯೋಗದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮಯೋಗ ಅಥವಾ ನಿಷ್ಕಾಮ ಕರ್ಮ ಅಥವಾ ಕರ್ಮಯೋಗವೇ ಯಾವಾಗಲೂ ನಾವು ಕರ್ಮವನ್ನ ಮಾಡಲೇಬೇಕು. ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವನು ಹೇಳ್ತಾ ಇದ್ದಾನೆ ನಿಷ್ಕಾಮ ಕರ್ಮವನ್ನ ಮಾಡಬೇಕು. ನಿಷ್ಕಾಮ ಕರ್ಮ ನಮ್ಮನ್ನ ಐಹಿಕ ಪ್ರಪಂಚದ ಈ ಬಂಧನಗಳಿಂದ ಮುಕ್ತಿಗೆ ಕರೆದುಕೊಂಡು ಹೋಗುತ್ತೆ. ಅದರಿಂದ ಯಾವಾಗಲೂ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಡುವುದರಿಂದ ನಾವು ನಿಜವಾದ ಶಾಂತಿಯನ್ನ ಪಡೆಯಬಹುದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳಿದ್ದಾನೆ. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಇಲ್ಲಿ ಕೇಳಬಹುದು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಚಿಕ್ಕ ಅಧ್ಯಾಯ. ಪ್ರಭುಜಿ, ನನಗೆ ಒಂದು 2-3 ಕ್ವಶನ್ಗಳಿದೆ. ಅಂದ್ರೆ ಡೌಟ್ ಇದೆ, ಕ್ವಶನ್ ಅಂತಲ್ಲ, ಡೌಟ್ ಇದೆ. ಅದು ಆಗುತ್ತಾ ಇಲ್ಲ ಬೇರೆಯವ್ರು ಯಾರನ್ನ ಇನ್ನದ್ದು ಇದ್ದಿದ್ಯಾ ಅಂತ ಅನ್ಕೊಂಡು. ಅಂದ್ರೆ ಇದು ನಾವು ದೇವ್ರನ್ನ ಆರಾಧಿಸೋದಕ್ಕೆ, ದೇವ್ರನ್ನ ಇದ್ ಮಾಡೋದಕ್ಕೆ 9 ವಿಧ ಅಂತ ಅನ್ಬಿಟ್ಟು ಅಂತ ಹೇಳ್ತಾರಲ್ವಾ? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯ, ಸಖ್ಯಮಾತ್ಮ, ನಿವೇದನಂ ಅಂತಿದೆಯಲ್ಲ. ಅದಕ್ಕೆ ಒಬ್ಬೊಬ್ರು ಎಕ್ಸಾಂಪಲ್ ಕೊಡ್ತೀರಲ್ವಾ? ಒಂದೊಂದು ಇದು ಎಕ್ಸಾಂಪಲ್. ಅದು ಒಂದು ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಅದೊಂದು ಹೇಳಿದ್ರೆ ನಾನು ಬರ್ಕೊಂಡ್ಬಿಡ್ತೀನಿ. ಮಾತಾಜಿ ಭಕ್ತಿ ಯೋಗದಕ್ಕೆ ಹೋದಾಗ ನಿಮ್ಗೆ ಅದ್ರ ಬಗ್ಗೆ ಖಂಡಿತವಾಗಿ ಹೇಳುತ್ತೆ. ಸರಿ ಗುರುಜಿ, ಸರಿ ಗುರುಜಿ. ಆಮೇಲೆ ಇವಾಗ ಆದ್ರೆ ಹಲೋ, ಇವಾಗಿನ ಇದ್ರಲ್ಲೇ ಆದ್ರೆ ನೀವು ಮೊನ್ನೆ 3ನೇ ಇದ್ರಲ್ಲಿ ಹೇಳಿದ್ರಿ, 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಇದಾಗುವಾಗ ಹೇಳಿದ್ರಿ ಸ್ಟಫ್ಡ್ ವಿಷಯ. ಅಂದ್ರೆ ಫಸ್ಟ್ ಕರ್ಮಯೋಗ, ಕೊನೆ ಒಳಗೆ ಜ್ಞಾನ ಯೋಗ, ಮಧ್ಯದಲ್ಲಿ ಭಕ್ತಿ ಯೋಗ ಇಟ್ಟಿದ್ದಾರೆ ಪರಮಾತ್ಮ ಇದು ಭಗವದ್ಗೀತೆಯಲ್ಲಿ ಅಂತ ಅನ್ಬಿಟ್ಟು. ಅದು ಒಂದೇ ಒಂಚೂರ್ ಕ್ಲಾರಿಫಿಕೇಶನ್ ಚಿಕ್ಕದಾಗ ಅಷ್ಟೇನೆ. ಫಸ್ಟ್ ಕರ್ಮಯೋಗ, ಆಮೇಲೆ ಲಾಸ್ಟ್ ಅಲ್ಲಿ ಜ್ಞಾನ ಯೋಗ ಇದೆ, ಮಧ್ಯದಲ್ಲಿ ಭಕ್ತಿ ಯೋಗ ಇಟ್ಟಿದ್ದಾರೆ ಅಂತ ಅನ್ಬಿಟ್ಟು ಅಂದ್ರಲ್ಲ, ಅದನ್ನ ಒಂಚೂರ್ ಹೇಳಿ. ಒಂದು ಪುಸ್ತಕ ಇದೆ, ಆ ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡು ಒಂದು ಕವರ್ ಪೇಜ್ ತರ. ಹೌದು, ರ್ಯಾಪರ್ ಅಂತ ಅನ್ಬಿಟ್ಟು ಹೇಳಿದ್ರಿ. ರ್ಯಾಪರ್. ಈಗ ಉದಾಹರಣೆಗೆ ಸ್ಯಾಂಡ್ವಿಚ್, ಬ್ರೆಡ್ ಸ್ಲೈಸಸ್, ಮೇಲ್ ಒಂದ್ ಬ್ರೆಡ್ ಸ್ಲೈಸ್, ಕೆಳಗೊಂದ್ ಬ್ರೆಡ್ ಸ್ಲೈಸ್, ಮಧ್ಯದಲ್ಲಿ ಯಾವ ಸ್ಯಾಂಡ್ವಿಚ್ ಅನ್ನೋದು ಇರತ್ತೆ. ಅಂದ್ರೆ ಆಲೂ ಸ್ಯಾಂಡ್ವಿಚ್ ಅಥವಾ ಆ ಸ್ಯಾಂಡ್ವಿಚ್, ಈ ಸ್ಯಾಂಡ್ವಿಚ್, ಇನ್ನಿಗೆ ಪನ್ನೀರ್ ಸ್ಯಾಂಡ್ವಿಚ್, ಆ ರೀತಿಯಾಗಿ ಇನ್ಗ್ರೀಡಿಯಂಟ್. ಈ ಭಗವದ್ಗೀತೆಯಲ್ಲಿ ಭಕ್ತಿಯೋಗವೇ ಪ್ರಧಾನ, ಆದ್ರಿಂದ ಭಕ್ತಿಯೋಗವು ಮಧ್ಯದಲ್ಲಿದೆ. ಈ ಕರ್ಮಯೋಗ ಅಂದ್ರೆ ಈ ಕರ್ಮವನ್ನ ಮಾಡಿಕೊಂಡು, ಯಾಕೆ ಕರ್ಮ ಯೋಗ, ಅವನು ಕರ್ಮಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಡೈರೆಕ್ಟ್ ಆಗಿ ಭಕ್ತಿಯೋಗ ಹೇಳ್ಬೋದಿತ್ತು, ಆದ್ರೆ ಜೀವಿಗೆ ಕರ್ಮ ಮಾಡ್ಲೇಬೇಕಾದಂತಹ ಅನಿವಾರ್ಯತೆಯೂ ಇದೆ. ಕರ್ಮವನ್ನ ಮಾಡ್ಲೇಬೇಕು. ಅವನು ನಿಷ್ಕಾಮ ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಶುದ್ಧ ಭಕ್ತನಿಗೆ ಏನನ್ನು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಾನು ಹೇಳ್ತಾನೆ. ಆದ್ರೆ ನಾವು ಎಲ್ಲಿಗ ಶುದ್ಧ ಭಕ್ತರಾಗಿದ್ದೇವೆ? ನಾವು ಸಾಧನೆಯಲ್ಲಿ ಮಾತ್ರ ಇದ್ದೇವೆ ಇವಾಗ, ಅಲ್ವಾ? ಶುದ್ಧ ಭಕ್ತರಾದಾಗ ಅವನೇ ಆ ಬುದ್ಧಿಯನ್ನ ಕೊಡ್ತಾನೆ. ದದಾಮಿ ಬುದ್ಧಿ ಯೋಗ ಅಂತ ಅವನೇ ತಾನೇ ಬುದ್ಧಿಯೋಗ, ಆ ಬುದ್ಧಿಯನ್ನು ಅವನು ಕೊಡ್ತಾನೆ. ಸೊ ಅಂತಹ ಬುದ್ಧಿಯನ್ನು ಅವನು ದಯಪಾಲಿಸಬೇಕು ನಮ್ಗೆ. ಅಂದ್ರೆ ಅಂತಹ ಧ್ರುವ ಮಹಾರಾಜನಿಗೆ ನಾವು ನೋಡ್ಬಹುದು, ಅವನಿಗೆ ಶಂಖದ ಸ್ಪರ್ಶದಿಂದ ವೇದಗಳ ಜ್ಞಾನ ಬರುತ್ತೆ. ಅದರಿಂದ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನಮ್ಗೆ ಆ ಜ್ಞಾನ ಬರ್ಲಿಕ್ಕೆ, ಅವನ ಒಂದು ಅನುಗ್ರಹ ಇದ್ಬಿಟ್ರೆ. ಹೌದು. ಆದ್ರೆ ನಮ್ಮಲ್ಲಿ ಪರಿಶುದ್ಧತೆ ಬರಬೇಕು. ಅದೇ ನಮ್ಮ ಸಾಧನೆ. ನಾವು ಎಷ್ಟು ಪರಿಶುದ್ಧರಾಗ್ತೀವೋ, ಎಷ್ಟು ನಮ್ಮಲ್ಲಿ ಶುದ್ಧತೆ ಬರುತ್ತೋ, ಆ ರೀತಿಯಾಗಿ ನಾವು ಅವನನ್ನ ರಿಯಲೈಸ್ ಮಾಡ್ತಾ ಹೋಗ್ತೇವೆ, ಭಗವಂತನನ್ನ ಅರಿತುಕೊಳ್ತಾ ಹೋಗ್ತೇವೆ. ಹಲವಾರು ರೀತಿಯಲ್ಲಿ ಅವನು ನಮಗೆ ಅವನ ಇರುವಿಕೆಯನ್ನ ಸ್ಪಷ್ಟಪಡಿಸ್ತಾನೆ. ನೀವು ಭಕ್ತಿಯನ್ನ ಮಾಡೋದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾ ಹೋಗಿ,
ಖಂಡಿತವಾಗಿಯೂ ನಿಮ್ಗೆ ಅನುಭವ ಆಗತ್ತೆ ಅವನ ಇರುವಿಕೆ. ಮತ್ತೆ ಆಗುತ್ತೆ. ಜೀವನ ಅನ್ನುವಂತಹದ್ದು ಎಷ್ಟು ಸುಲಭವಾಗಿ ಹೋಗತ್ತೆ. ಈಗ ಭಗವದ್ಗೀತೆ 18 ಡೇಸ್ ಮಾಡೋ ಮೊದಲು ನನಗೂ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು, ರಿಲೇಶನ್ಶಿಪ್ ಕಾಂಪ್ಲಿಕೇಶನ್ಸ್ ಅದು ಇದು. ಬಟ್ ಯಾವಾಗ ನಮ್ಗೆ ಅರ್ಥ ಆಯ್ತು ಎಲ್ಲದಕ್ಕೂ ಕಾರಣ, ಈಗ ನಾಡ್ದು ಭಕ್ತಿಯೋಗಕ್ಕೆ ಹೋದಾಗ ಅರ್ಥ ಆಗತ್ತೆ ಈ ಮನಸ್ಸನ್ನ ನಿಗ್ರಹಿಸುವುದು ಹೇಗೆ ಅಂತ. ಮನಸ್ಸನ್ನ ನಾವು ನಾನು ಬೆಳಗ್ಗೆ ಹೇಳ್ತೇನೆ ಭಗವಂತನಿಗೆ ಪೂಜೆ ಅಂದ್ರೆ ನಮಸ್ಕಾರ ಮಾಡ್ತೇನೆ, ಅವನಿಗೇನೋ ಒಂದು ನನ್ನ ಅರ್ಚನೆ ಮಾಡ್ತೇನೆ, ಮಂಗಳಾರತಿಯನ್ನ ಅಟೆಂಡ್ ಮಾಡ್ತೇನೆ, ಮಂಗಳಾರತಿ ಮಾಡ್ತೇನೆ. ಅಷ್ಟು ಮಾಡಿ ನನ್ನ ದಿನನಿತ್ಯದ ಕರ್ತವ್ಯ ಏನು ನಾನು ಮಾಡ್ತಾ ಇದ್ದೀನಿ ಇವಾಗ ಅದನ್ನ ಮಾಡ್ಕೊಂಡು ಹೋಗ್ತೇನೆ, ನನ್ನ ಕೆಲ್ಸಕ್ಕೆ ಹೋಗ್ತೇನೆ. ಅಲ್ಲಿನೂ ನಾನು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಇವತ್ತು ನನಗೆ ಇದು ಬಂದಿಲ್ಲ ಅಂದ್ರೆ ಎಷ್ಟೊಂದು ಗಳಿಕೆ ಆಗಿಲ್ಲ ಅಂತ ಚಿಂತೆ ಇಲ್ಲ. ಇವತ್ತು ಇಷ್ಟ ಆಯ್ತಾ, ಆಯ್ತು, ಅವನು ಕೊಟ್ಟಿದ್ದು ಸ್ವೀಕಾರ ಮಾಡ್ತೇನೆ. ಆದ್ರೆ ನನಗೆ ಎಷ್ಟು ಅವಶ್ಯಕತೆ ಇದೆ, ನನಗೆ ಎಷ್ಟು ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು ಸಹಿತ ಅವನಿಗೆ ಗೊತ್ತಿದೆ. ಅವನ ಹತ್ರ ಕೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಸಾಧನೆಯಲ್ಲಿ ಇರುವುದರಿಂದ, ನಾವು ಶುದ್ಧ ಭಕ್ತರಲ್ಲದೆ ಇರುವುದರಿಂದ ಕೆಲವೊಂದು ಟೈಮ್ ಅದೇ ಒಂದು ಪ್ರಭುಜಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈಗ ನಾನು ಶುದ್ಧ ಭಕ್ತ, ಹೌದು, ನಾನು ಭಗವಂತನ ಹತ್ರ ಏನು ಬೇಡ ಅಂತ ಹೇಳ್ತೇನೆ. ಆದ್ರೆ ನನ್ನ ಮಗನಿಗೆ ತುಂಬಾ ಸೀರಿಯಸ್ ಆಗಿ ಹುಷಾರಿರುತ್ತಿಲ್ಲ, ಆವಾಗ ನಾನು ಭಗವಂತ ಬೇಗ ಅವನ ಆರೋಗ್ಯ ಸುಧಾರಿಸು ಅಂತ ಬೇಡ್ಕೊಳ್ಳೋದಿಲ್ವಾ? ಹೌದು, ಅದು ಫಲಾಪೇಕ್ಷೆ ಆಗತ್ತೆ. ಆದ್ರಿಂದ ಆ ಭಗವಂತ ಹತ್ರ ಶುದ್ಧ ಭಕ್ತಿಯನ್ನ ಕೊಡುವಂತ ನಾವು ಬೇಡ್ಕೊಳ್ಬೇಕು. ಆದ್ರೆ ಕೆಲವೊಂದು ಟೈಮ್ ಈ ತರ ಆಗತ್ತೆ, ಯಾಕೆಂದ್ರೆ ನಾವು ಅಷ್ಟು ಪರಿಶುದ್ಧರಲ್ಲ. ಸೊ ಆ ತರ ಕಷ್ಟಗಳು ಬಂದಾಗ ನಾವು ಅವನ ಹತ್ರ ಬೇಡ್ಕೋಬೇಕಾದ್ರೆ ಆ ಕಷ್ಟಗಳು ಸಹಿತ ಅವನೇ ನಮಗೆ ಭಕ್ತಿಯಲ್ಲಿ ಇದ್ದಾಗ ಖಂಡಿತವಾಗಿ ಅವನೇ ನಮ್ಗೆ ಬೇರೆ ಯಾವುದೋ ಒಂದು ಸದುದ್ದೇಶದಿಂದ ಬಂದಿರತ್ತೆ. ಹೌದು, ಆದ್ರೆ ಅವನ ಖಂಡಿತವಾಗಿಯೂ ಇನ್ನೊಂದು ಬಾಗಿಲನ್ನ ತೆಗಿತಾನೆ ನಮ್ಗೆ. ಆದ್ರೆ ಆ ಬಾಗಿಲನ್ನ ನೋಡುವ ನಮ್ಮ ಅಂತರಾತ್ಮ ಅವನು ಅದನ್ನ ನೋಡುವಂತಹ ಇದ್ರಲ್ಲಿ ಇರ್ಬೇಕು. ಇಲ್ಲಾಂದ್ರೆ ಮುಚ್ಕೊಂಡ್ಬಿಟ್ರೆ ಏನಾಗತ್ತೆ, ಕಷ್ಟ ಆಗತ್ತೆ. ನಾವು ಹೆಚ್ಚು ಹೆಚ್ಚು ತಮೋಗುಣಗಳಿಗೆ ಜಾರ್ ಬಿಡ್ತೇವೆ. ಕೆಲವರು ಏನು ಮಾಡಕ್ ಆಗಲ್ಲಪ್ಪ ಅಂತ ದಾಸರಾಗ್ತಾರೆ, ದುಶ್ಚಟಗಳ ದಾಸರಾಗ್ತಾರೆ. ಆ ದುಶ್ಚಟಗಳ ದಾಸರಾಗೋದಕ್ಕಿಂತ ಭಗವಂತನ ದಾಸನಾಗೋದು ಒಳ್ಳೇದಲ್ವಾ? ಹೌದೌದು. ಅವಾಗ ಹರಿಯ ಚರಣಗಳನ್ನ ನೋಡಿದ್ರೆ ಖಂಡಿತವಾಗಿ ಅವನು ನಮಗೆ ದಾರಿ ತೋರಿಸ್ತಾನೆ. ಅದರಲ್ಲಿ ಎರಡು ಡೌಟೇ ಇಲ್ಲ. ಯಾರಾದ್ರೂ ಭಗವಂತನನ್ನು ನಂಬಿದವರು ಇವತ್ತು ಹೇಳಿ ನನಗೆ ಭಗವಂತ ದಾರಿ ತೋರಿಸಿಲ್ಲ ಅನ್ನೋದನ್ನ ಯಾರು ಹೇಳಕ್ ಸಾಧ್ಯನೇ ಇಲ್ಲ ಅದನ್ನ. ಸಾಧ್ಯ ಇಲ್ಲ. ಅದರಲ್ಲಿ ಒಂದು ರೂಪದಲ್ಲಿ ಅನುಭವ. ಥ್ಯಾಂಕ್ ಯು ಗುರುಗಳೇ, ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು. ಥ್ಯಾಂಕ್ಸ್ ಗುರುಗಳೇ. ಇದು ನವವಿಧ ಭಕ್ತಿಯ ಬಗ್ಗೆಗೆಲ್ಲ ಈಗ 6ನೇ 7ನೇ ಅಧ್ಯಾಯದಿಂದ ಅದೇ ಸ್ಟಾರ್ಟ್, ಭಕ್ತಿ ಬಗ್ಗೆ. ಸರಿ ಸರಿ, ಅದೇ ಅದಕ್ಕೆ ಒಬ್ಬೊಬ್ರು ಇದಿರ್ತಾರಲ್ವಾ, ಇದನ್ನ ಒಂದ್ ಸ್ವಲ್ಪ ನಂಗೆ ಕೊರಿತಾ ಇರುತ್ತೆ, ನಿದ್ದೆ ಬರಲ್ಲ. ಅಯ್ಯೋ ಯಾವ್ದು ಒಂದೊಂದ್ ಗೊತ್ತು, ಒಂದೊಂದ್ ಲಕ್ಷ್ಮೀ ಆಂಜನೇಯ ಎಲ್ಲ ಗೊತ್ತು, ಒಂದೊಂದ್ಸಲ ಇದಾಗ್ಬಿಡುತ್ತೆ, ಅದು ಮೈಂಡ್ ಇಂದ ಒಂದ್ ಸ್ವಲ್ಪ ಇದಾಗ್ಬಿಡುತ್ತೆ. ಥ್ಯಾಂಕ್ ಯು ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಶುಭರಾತ್ರಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಪ್ರಶ್ನೆ ಇಲ್ಲ, ಬಟ್ ಇವತ್ತಿನ ಸೆಷನ್ ಅಲ್ಲಿ ಎಲ್ಲಾ ಉತ್ತರ ಸಿಗ್ದಂಗಾಯ್ತು. ಎಲ್ಲಾ ಪ್ರಶ್ನೆಗಳ ಈಗಿನ ಜನರೇಷನ್ಗೆ ಬೇಕಾಗಿರುವಂತ ಎಲ್ಲ ಸೊಲ್ಯೂಷನ್ ಇದೆ. ಹೆಂಗೆ ಭಕ್ತಿ ಮಾರ್ಗ ಹಿಡಿಬೇಕು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಗಳೇ. ತುಂಬಾ ಮನಸ್ಸಿಗೆ ತಾಕಿದೆ ಇವತ್ತಿನ ಸೆಷನ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲಾ ಕ್ವೆಶನ್ಸ್ಗೂ ಹಂಗೆ ನೇರವಾಗಿ ಆನ್ಸರ್ ಮಾಡಿದೀರಾ ನೀವು. ಮತ್ತೆ ಎಲ್ಲೂ ಹುಡುಕೋ ಇದೇ ಇಲ್ಲ, ಎರಡನೇ ಮಾತೇ ಇಲ್ಲ. ತುಂಬಾ ಥ್ಯಾಂಕ್ಸ್ ಪ್ರಭುಜಿ, ತುಂಬಾ ಚೆನ್ನಾಗಿತ್ತು ಇವತ್ತಿನ ಸೆಷನ್. ಧನ್ಯವಾದಗಳು ಮಾತಾಜಿ. ಇನ್ನೂ ಇದೆ, ಇನ್ನು ಸ್ಟಾರ್ಟ್ ಆಗಿಲ್ಲ. ಇನ್ನು ಭಕ್ತಿ ಯೋಗ ನಾಡ್ದಿಂದ ಸ್ಟಾರ್ಟ್ ಆಗತ್ತೆ. ದಯವಿಟ್ಟು ಪೂರ್ತಿ ಭಗವದ್ಗೀತೆಯನ್ನ ಕೇಳಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಆಗ ಅದು ಪರಿಪೂರ್ಣತೆ ಬರುತ್ತೆ. ಜ್ಞಾನ ಅನ್ನುವಂಥದ್ದು ನಾವು ಪೂರ್ತಿಯಾಗಿ ಕೇಳಿದಾಗ ಮಾತ್ರ ನಮಗೆ ಅದರ ಪೂರ್ತಿಯ ಇದು ಸಿಗತ್ತೆ. ನಿಮಗೂ ಒಂದು ಅಥಾರಿಟಿ ಬರುತ್ತೆ, ಜೀವನದಲ್ಲಿ ಕಂಟ್ರೋಲ್ ಬರುತ್ತೆ. ಯಾರಾದ್ರೂ ಏನಾದ್ರೂ ಮಾಯೆಯ ಪ್ರಭಾವದಲ್ಲಿದ್ದಾಗ, ಈಗ ನಾವು ನಮ್ಮ ಸುತ್ತಮುತ್ತಲಿನ ಜನರನ್ನ ಹ್ಯಾಂಡಲ್ ಮಾಡ್ಲೇಬೇಕಲ್ವಾ? ಅವರನ್ನ ಹ್ಯಾಂಡಲ್ ಮಾಡದೆ ನಾವು ಬದುಕೋಕ್ ಆಗಲ್ಲ ಅಲ್ವಾ? ಈಗ ನಮ್ಮ ಪರಿಸರದಲ್ಲಿ ನಮ್ಮ ಸ್ವಂತ ಮನೆಯಲ್ಲಿಯೇ ನಮ್ಮ ಸ್ವಂತ ಮನೆಯಲ್ಲಿ ನಮ್ಮ ಕುಟುಂಬ ಸದಸ್ಯರೇ ಇರ್ತಾರೆ. ನಾವು ಅವರನ್ನ ಹ್ಯಾಂಡಲ್ ಮಾಡ್ಲೇಬೇಕಲ್ಲ, ಅವರನ್ನ ಡೀಲ್ ಮಾಡ್ಲೇಬೇಕಲ್ಲ. ಎಲ್ಲದಕ್ಕೂ
ಅದಕ್ಕೆ ಪರಿಪೂರ್ಣತೆ ನಮಗೆ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ಇರಬೇಕಾಗತ್ತೆ. ನಾವು ಅದನ್ನ ಯಾವಾಗ ದ್ವಂದ್ವತೆ ಬರೋದಿಲ್ಲ, ಸ್ಥಿರತೆ ಬರುತ್ತೆ. ಅವ್ರು ಹೇಳ್ತಾರೆ ಈಗ ಎಷ್ಟೋ ಕೆಲವೊಂದು ಟೈಮ್ ನಾವು ಸ್ವಲ್ಪ ಏನೋ ಎಂದ್ರೆ ನಮ್ಮ ತುಂಬಾ ಬೇಕಾದವರು ಆ ಥರದಲ್ಲಿ ನಾವೇನೋ ಹೇಳ್ತೇವೆ ಭಗವದ್ಗೀತೆಯಲ್ಲಿ ಭಗವಂತ ಹಿಂಗೆ ಹೇಳಿದಾನೆ ಹಾಗೆ. ಕೆಲವೊಂದು ಟೈಮು ಶುರುನಲ್ಲಿ ಅವರು ಅಪಹಾಸ್ಯನೂ ಮಾಡಬಹುದು. ಅವ್ರು ಅಪಹಾಸ್ಯ ಮಾಡ್ತಾರೆ ಮಾಡ್ತಾರೆ ಅಂತ ಗುರುಗಳೇ, ನಮ್ಮ ಕುಟುಂಬದಲ್ಲೇ ಮಾಡ್ತಾರೆ ಗುರುಗಳೇ, ಅದನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಮಾಡ್ತಾರೆ. ಆದ್ರಿಂದ ನಾವು ಅದರಿಂದ ವಿಚಲಿತರಾಗುವಂತ ಅವಶ್ಯಕತೆಯೇ ಇಲ್ಲ. ಇಲ್ಲ, ನಾವು ಹರಿಪಾದವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅಷ್ಟೇ. ಹೌದು. ನಮ್ ಬೇರೆ ಕುಟುಂಬದಲ್ಲೇ ಏನು ಮಾಡ್ತಾರೆ. ಕೊನೆಗೊಂದ್ ಮಾತು ಹೇಳ್ಬಿಟ್ಟೆ ಪುರಾಣ ಅಂತ ಅಂದ್ಬಿಡ್ತಾರೆ. ಹಂಗೆ ಏನೋ ನಿನ್ ಹೇಳ್ಬೇಕು. ನಿನ್ ಪುರಾಣ ಅಂತ ಅಂದ್ಬಿಡ್ತಾರೆ. ವೇದಾಂತ ಅಂತಾರೆ, ವೇದಾಂತ. ಹೌದು ಹೌದು, ಲೋಕಲ್ ಇದ್ರಲ್ಲಿ ಮಾತುಗಳೆಲ್ಲ ಹತ್ರ ಅಂದ್ಬಿಡ್ತಾರೆ. ಅದಕ್ಕೆ ಮನ್ಸಿಗೊಂಚೂರು ನೋವಾಗುತ್ತೆ ಅವಾಗ. ಆಹಾರ ನಿದ್ರಾ ಪಶುಭಿ ಇದು ಶ್ಲೋಕ ನೀವು ತಿಳ್ಕೊಳ್ಬೇಕು. ಏನಿದೆ? ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿ ಸಮಾನಃ. ಅಂದ್ರೆ ಮನುಷ್ಯರಿಗೂ ಪಶುವಿಗೂ ಸಮಾನತೆ ಯಾವುದು? ಆಹಾರ, ನಿದ್ರೆ, ಭಯ, ಮೈಥುನ ಅಂದ್ರೆ ತಿನ್ನೋದು, ಮಲಗೋದು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು, ಮತ್ತೆ ಸಂತಾನೋತ್ಪತ್ತಿ. ಇದನ್ನ ಮನುಷ್ಯರು ಮಾಡ್ತಾರೆ, ಪ್ರಾಣಿಗಳು ಮಾಡ್ತಾರೆ. ಹಾಗಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಧರ್ಮೋಹಿ ತೇಷಾಂ ಅಧಿಕೋ ವಿಶೇಷ. ಧರ್ಮದ ಸಲುವಾಗಿ ಅವನು ಏನು ಮಾಡ್ತಾನೆ ಅನ್ನುವಂತಹದ್ದೇ ವಿಶೇಷ. ಅದರಿಂದ ಈ ಜ್ಞಾನವನ್ನ ನಾವು ಪಡ್ಕೋಬೇಕು. ಮತ್ತೆ ಭಗವಂತ ಏನ್ ಹೇಳಿದ್ದಾನೆ, ಗುರುಗಳ ಆಶ್ರಯದಲ್ಲಿ ನಾವು ಹೇಗೆ ನಾವು ನಮ್ಮನ್ನ ಮುಂದೆ ತೆಗೆದುಕೊಂಡು ಹೋಗ್ತೇವೆ, ಈ ನಿಷ್ಕಾಮ ಕರ್ಮವನ್ನ ಹೇಗೆ ಮಾಡ್ತೇವೆ, ಅದು ಬಹಳ ಮುಖ್ಯ. ಅದನ್ನ ಅರಿತುಕೊಂಡು ನಾವು ಬದುಕಬೇಕು ಅನ್ನುವಂಥದ್ದನ್ನ ಇಲ್ಲ. ಅದು ವಿಶೇಷ, ಮನುಷ್ಯರಿಗೂ ಮತ್ತೆ ಪ್ರಾಣಿಗೂ ವ್ಯತ್ಯಾಸ. ಅದನ್ನ ಮಾಡಿಲ್ಲ ಅಂದ್ರೆ ಅವನು ಪ್ರಾಣಿಗೂ ಅವನಿಗೂ ವ್ಯತ್ಯಾಸ ಏನೂ ಇಲ್ಲ. ಧರ್ಮೇಣ ಹೀನಾ ಪಶುಭಿ ಸಮಾನ. ಹರೇ ಕೃಷ್ಣ. ಹರೇ ಕೃಷ್ಣ. ಮೊದಲನೇ ಕ್ಲಾಸಲ್ಲೇ ಹೇಳ್ಬೇಕಂತಿದ್ದೆ ಈ ಶ್ಲೋಕ, ಸ್ವಲ್ಪ ಏನೋ ಹೇಳ್ತಾ ಅರ್ಥ ಆಯ್ತು. ಓಕೆ, ಧನ್ಯವಾದಗಳು ಎಲ್ರಿಗೂ. ಭಾನುವಾರನೂ ಇರುತ್ತಾ ಗುರು ಪ್ರಭುಗಳೇ? ಹೌದು, ಈ 18 ದಿವಸ ಎಲ್ಲ ದಿನನೂ ಇರುತ್ತೆ. ಯಾಕೆ ಭಾನುವಾರ ಯಾಕೆ ಬೇಡ? ಅಲ್ಲ, ಸಂಡೇ ಇರುತ್ತಲ್ಲ, ಅದಕ್ಕೇನ ಇರುತ್ತಾ ಹೇಗೆ ಅಂತ. ಸರಿ, ದೇವರ ವಿಷಯದಲ್ಲಿ ಸಂಡೇ ಮಂಡೇ ಇಲ್ಲ. ಅವನು ಹೇಳಿದಾನಲ್ಲ ಈಗ, ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ಸೊ ಭಗವಂತನ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇರೋದಿಲ್ಲ, ರಜಾ ಇರೋದಿಲ್ಲ, ಯಾವುದೇ ರೀತಿ ಗ್ಯಾಪ್ ಇರಲ್ಲ. ಬೆಳಗ್ಗೆ 4 ಗಂಟೆ ಹೇಳ್ಬೇಕಂದ್ರೆ ಸಂಡೇನೂ ಹೇಳ್ಬೇಕು, ಸ್ಯಾಟರ್ಡೇನೂ ಹೇಳ್ಬೇಕು, ಫ್ರೈಡೇನೂ ಹೇಳ್ಬೇಕು, ಮಂಡೇನೂ ಹೇಳ್ಬೇಕು, ಟ್ಯೂಸ್ಡೇನೂ ಹೇಳ್ಬೇಕು. ದೇವರಿಗೆ ಹೇಳ್ಬೇಕು, ಸ್ನಾನ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು, ಅವನಿಗೆ ಹರಿನಾಮ ಸ್ಮರಣೆ ಮಾಡ್ಬೇಕು, ಪ್ರತಿನಿತ್ಯ ಮಾಡ್ಬೇಕು. ಯಾಕೆಂದ್ರೆ ನಾವ್ ಇವಾಗ ಫಸ್ಟ್ಗೆ ಅಲ್ವಾ, ಇವಾಗ ಡಿಸೆಂಬರ್ ಇದೇ ಫಸ್ಟ್ ಅಲ್ವಾ ಸೇರ್ತಾ ಇರೋದು, ಅದ್ರಿಂದ ಅಂತ ಅನ್ಕೊಂಡು ಈ ವೀಕಲ್ ಬಂದಿರೋ ಫಸ್ಟ್ ಸಂಡೇ ಇದೆ ಅಲ್ವಾ, ಅದರಿಂದ ಇರುತ್ತೆ ಇದು. ಈಗ ಹಬ್ಬ ಹರಿದಿನ ಅಂತ ಹೇಳ್ತೀವಲ್ಲ, ಆತರ ಏನಾದ್ರು ಇದ್ದಾಗ ಕೆಲವೊಂದು ಟೈಮ್ ನಾವು ಇಲ್ಲ ಅಂತ ಹೇಳ್ತೇವೆ. ಅಂದ್ರೆ ಆವತ್ತು ಎಲ್ಲಾದ್ರೂ ಸಾಯಂಕಾಲ ಪೂಜೆ ಇರುತ್ತೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಆ ತರದ್ದೇನಾದ್ರೂ ಭಗವಂತನ ಸಂಬಂಧಪಟ್ಟ ಆಕ್ಟಿವಿಟೀಸ್ ಇದ್ದಾಗ ಮಾತ್ರ ಅವತ್ತು ಬೇಡ ಕ್ಲಾಸು, ಮರ್ದಿನ ಮಾಡೋಣ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಎಲ್ಲ ದಿನನೂ ಇರುತ್ತೆ. ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ 18 ದಿನ ಕ್ಲಾಸ್ ಆದ್ಮೇಲೆ ಈ ತರ ರೆಗ್ಯುಲರ್ ಆಗಿ ಮಾಡೋ ತರ ನೋಡಿ ಪ್ರಭುಜಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಇದು ಕಂಟಿನ್ಯೂಷನ್ ಆಗ್ಬೇಕು. ಇದು 18 ದಿನದಲ್ಲಿ ಎಲ್ಲ ಕಲಿಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಒಂದ್ ವರ್ಷ ಆದ್ರೂ ಕಡಿಮೆ. ನಿಮ್ಗೆ ಲೆವೆಲ್ 2 ಇದೆ, ಲೆವೆಲ್ 2 ಕ್ಲಾಸಸ್ ಇದೆ. 18 ದಿವಸ ಆದ್ಮೇಲೆ ನಿಮ್ಗೆ ಲಾಸ್ಟ್ಗೆ ನಾವು ಲೆವೆಲ್ 2ಗೆ ರಿಜಿಸ್ಟರ್ ಮಾಡಕ್ ಹೇಳ್ತೀವಿ. ನೀವು 18 ದಿವಸದ್ದು ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ. 18 ದಿವಸದ್ದು ಪ್ರತಿನಿತ್ಯ ಕ್ವಿಜ್ ಎಲ್ಲ ಅಟೆಂಡ್ ಮಾಡಿ. ಅದು ಮಾಡ್ಕೊಂಡ್ರೆ ನಿಮ್ಮ ಅಂದ್ರೆ ಒಂದು ಲೆವೆಲ್ ಅಲ್ಲಿ ನಿಮಗೆ ಜ್ಞಾನ ಬರುತ್ತೆ. ಅದಾದ್ಮೇಲೆ ಲೆವೆಲ್ 2 ನಲ್ಲಿ ನಾವು ಪ್ರತಿಯೊಂದು ಶ್ಲೋಕದ ಅರ್ಥ ಭಾವ ಡಿಟೇಲ್ ಅಲ್ಲಿ ಹೋಗ್ತೇವೆ ಅದರಲ್ಲಿ. ಆಮೇಲೆ ಲೆವೆಲ್ 3ಗೆ ನೀವು ಹೋಗ್ಬೋದು. ಲೆವೆಲ್ 3ಗೆ ಹೋದಾಗ ನಿಮಗೆ ಭಗವದ್ಗೀತೆಯಿಂದ ಏನು ಅರ್ಥ ಆಗಿದೆ ಅದ್ರ ಮೇಲೆ ನೀವು ಪ್ರೆಸೆಂಟೇಶನ್ ಕೊಡಬೇಕಾಗುತ್ತೆ. ಲೆವೆಲ್ 3, ಲೆವೆಲ್ 4 ಅದೇ ಆ ತರ ಇದೆ. ಅಂದ್ರೆ ನಿಮ್ಮ ಜ್ಞಾನ ನೀವು ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಭಗವದ್ಗೀತೆಯಲ್ಲಿ ಏನು ಅರ್ಥ ಆಗಿದೆ, ಓಕೆ ಅದ್ರ ಬಗ್ಗೆ ನನಗೆ ಈ ಒಂದು ವಿಷಯ, ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ನಿಮ್ಮ ಟೀಚರ್ ನಿಮ್ಗೆ ಕೊಡ್ತಾರೆ, ಅದ್ರ ಮೇಲೆ ನೀವು ಪ್ರೆಸೆಂಟೇಶನ್ ಮಾಡ್ಬೇಕಾಗತ್ತೆ. ಭಕ್ತಿ ರಸಾಮೃತ ಸಿಂಧು ಇದೆ, ಈಶೋಪನಿಷತ್ ಇದೆ, ಮತ್ತೆ ಇದಿದೆ ಇನ್ನೊಂದು
ತೀರ್ಥಾಮೃತ ಸಿಂಧು ಈಶೋಪನಿಷತ್ತು ಲೆವೆಲ್ 3 ನಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಲೆವೆಲ್ 2 ನಲ್ಲಿ ಭಗವದ್ಗೀತೆಯ ಆಳವಾದ ಅಧ್ಯಯನ ಆಗತ್ತೆ. ಲೆವೆಲ್ 4 ಅಲ್ಲಿ ನಿಮ್ಗೆ ನೀವು ಭಕ್ತಿ ಶಾಸ್ತ್ರಿ ಅನ್ನುವಂತ ಒಂದು ಕೋರ್ಸ್ ಇದೆ. ಅದಾದ್ಮೇಲೆ ನೀವು ಟೀಚರ್ ಆಗ್ಬೋದು. ಭಗವದ್ಗೀತೆಯನ್ನ ನೀವು ಬೇರೆಯವರಿಗೆ ನೀವು ಸಹಿತ ಕ್ಲಾಸ್ ತಗೊಳ್ಬಹುದು. ಸೊ ಇದೆ. ಆಮೇಲೆ ಧನ್ಯವಾದ ಪ್ರಭುಜಿ. ಭಾಗವತಂ ಸೆಷನ್ಸ್ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಪ್ರತಿದಿನ ನೀವು ಅಟೆಂಡ್ ಮಾಡಬಹುದು. ಶ್ರೀಮದ್ ಭಾಗವತಂ ಅಲ್ಲಿ ಅದು ವ್ಯಾಸದೇವರು ವ್ಯಾಸರಾಯರು ಅವರು ಕೃಷ್ಣನ ಕುರಿತಾಗಿ ಸ್ಪೆಷಲ್ ಆಗಿ ಬರೆದಿರುವಂತಹ ಒಂದು 18,000 ಗ್ರಂಥಗಳನ್ನು ಹೊಂದಿರುವಂತಹ ಒಂದು ಮಹಾ ಗ್ರಂಥ ಅದು ಶ್ರೀಮದ್ ಭಾಗವತಂ. ಅದು ಪ್ರತಿನಿತ್ಯ 1 ಅಥವಾ 2 ಶ್ಲೋಕಗಳನ್ನ ಈ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ನಡೀತಾ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ ಕನ್ನಡದಲ್ಲಿ ಸಚ್ಚಿದಾನಂದ ಪ್ರಭು ಅವರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಇಂಗ್ಲಿಷಲ್ಲಿ ಶ್ರೀ ರಾಮನಿಷ್ಠದಾಸ್ ಪ್ರಭುಜಿ ಟೆಂಪಲ್ ಪ್ರೆಸಿಡೆಂಟ್ ತಗೊಳ್ತಾರೆ. ಸೊ ಆ ರೀತಿಯಾಗಿ ಬೇರೆ ಬೇರೆ ಭಾಗವತಂ ಕ್ಲಾಸ್ಗಳು ಬೇರೆ ಬೇರೆ ಸಮಯದಲ್ಲಿ ಆಗತ್ತೆ. ಸೀನಿಯರ್ ಟೀಚರ್ಸ್ಗಳು ತಗೊಳ್ತಾರೆ ಅದ್ರ ಬಗ್ಗೆ. ಸೊ ಅದೆಲ್ಲ ನಿಮಗೆ ಒಂದು ಹೊಸ ಪ್ರಪಂಚನೇ ತೆರೆದುಕೊಳ್ಳುತ್ತೆ ನಿಮಗೆ. ಈ 18 ದಿವಸ ಮಾತ್ರ ಕಂಪಲ್ಸರಿ ನೀವು ಮುಗಿಸ್ಕೋಬೇಕು. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. ರಾಜು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅದು ಲೆವೆಲ್ 2 ಬರ್ಬೇಕಾದ್ರೆ ಇವರು ಕ್ಯೂಸ್ ಕಂಪಲ್ಸರಿ ಮಾಡಬೇಕು. ಕ್ಯೂಸ್ ಕೆಲವೊಬ್ರು ಮಾಡ್ತಾ ಇದ್ದಾರೆ, ಕೆಲವೊಬ್ರು ಮಾಡ್ತಾ ಇಲ್ಲ ಪ್ರಭುಜಿ. ಅದು ಸ್ವಲ್ಪ ಹೇಳಿ ಪ್ರಭುಜಿ. ಅದೇ ಕ್ವಿಜ್ ಮಾಡಬೇಕು. ಪ್ರತಿದಿನ ಕ್ವಿಜ್ ಮಾಡ್ಕೊಳ್ಳಿ ದಯವಿಟ್ಟು. ಕ್ವಿಜ್ ಅಲ್ಲಿ ಆವತ್ತಿನ ಅಧ್ಯಾಯದ ಅವತ್ತು ಮಾಡಿದ್ರೆ ನೆನಪಿರುತ್ತೆ ನಿಮಗೆ. ತುಂಬಾ ಈಸಿ ಇದೆ, ತುಂಬಾ ಕಷ್ಟ ಇಲ್ಲ ಕ್ವಿಜ್. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ದಿನ ಮಾಡ್ತೀನಿ ಗುರುಜಿ. ದಿನ ನಂದು ಪ್ರತಿದಿನ ಅದು ಪ್ರತಿದಿನ. ಪ್ರಭುಜಿ ಹಿಂದೆ ಮಾಡಿರೋ ಕ್ಲಾಸಸ್ ಎಲ್ಲ ಕ್ವಿಜ್ ತಗೊಂಡ್ಬೋದಾ ಪ್ರಭುಜಿ? ಬಿಕಾಸ್ ನಮ್ಗೆ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ಮಾಡ್ಬೋದು. ಹಾಗಾಗಿ ರೂಪಾ ಮಾತಾಜಿ ಅಥವಾ ಈ ನಮ್ಮ ಹತ್ರ ಯಾರಿಗಾದ್ರೂ ನೀವು ಗ್ರೂಪ್ ಅಲ್ಲಿ ಕೇಳಿ. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಅಡ್ಮಿನ್ಗಳಿದ್ದಾರೆ, ಇಲ್ಲ ರಾಜು ಪ್ರಭುಜಿ ಇದ್ದಾರೆ, ಅವರು ಸಹಾಯ ಮಾಡ್ತಾರೆ ನಿಮ್ಗೆ. ಏನಾದ್ರೂ ತೊಂದರೆ ಇದ್ರೆ ಕ್ವಿಜ್ ಅಟೆಂಡ್ ಮಾಡೋದಕ್ಕೆ ನಾವು ಕ್ವಿಜಿನ ಲಿಂಕ್ ಅಂತೂ ಹಾಕಿರ್ತೀವಿ ಗ್ರೂಪ್ ಅಲ್ಲಿ. ಓಕೆ, ಮಾಡಿ ದಯವಿಟ್ಟು ಎಲ್ಲರೂ ಮಾಡಿ. ಯಾರಿಗೆ ಏನೇ ತೊಂದರೆ ಇದ್ರು ದಯವಿಟ್ಟು ಬನ್ನಿ, ರೀಚ್ ಔಟ್ ಆಗಿ. ಯಾರಿಗಾದ್ರೂ ನಮ್ಗೆ ಕೇಳಿ ಹೇಗೆ ಆಗ್ತಾ ಇಲ್ಲ ಮಾಡ್ಲಿಕ್ಕೆ ಹಾಗೆ ಹೀಗೆ ಅಂತ. ಪ್ರಭುಜಿ ನಿಮಗೆ ಗೊತ್ತಾಗಿಲ್ಲ ಒಂಚೂರು ಹೇಳಿ ಪ್ರಭುಜಿ. ಸರ್ಟಿಫಿಕೇಟ್ ಬರುತ್ತೆ ಪ್ರಭುಜಿ. ಸರ್ಟಿಫಿಕೇಟ್ ಬರುತ್ತೆ ಪ್ರಭುಜಿ ಅವರಿಗೆ. ಸರ್ಟಿಫಿಕೇಟ್ ಬರುತ್ತೆ 18 ದಿವಸ ಆದ್ಮೇಲೆ. ಲೆವೆಲ್ 1 ಕಂಪ್ಲೀಟ್ ಆಗಿರುವ ಸರ್ಟಿಫಿಕೇಟ್ ನಿಮ್ಗೆ ಇಸ್ಕಾನ್ ನಿಂದ ಸಿಗತ್ತೆ. ದಟ್ ಸರ್ಟಿಫಿಕೇಟ್ ನಿಮ್ಗೆ ಲೆವೆಲ್ 2 ಮಾಡ್ಲಿಕ್ಕೆ ಕಂಪಲ್ಸರಿ ಬೇಕಾಗತ್ತೆ. ಆಮೇಲೆ ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಹೋಗುವಾಗಲೂ ಸಹಿತ ಅದೆಲ್ಲ ಲೆವೆಲ್ 1 ಸರ್ಟಿಫಿಕೇಶನ್ ಬೇಕಾಗತ್ತೆ. ಇಲ್ಲಾಂದ್ರೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ರೀಚ್ ಔಟ್ ಆಗಿ. ಯಾರು ಗೌರಮ್ಮ ಮಾತಾಜಿ, ನಿಮ್ಗೆ ಅದು ಲಿಂಕ್ ಅನ್ನ ಹಾಕ್ತೇವೆ. ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಅದನ್ನ ಮಾಡ್ಬೇಕಾಗತ್ತೆ. ಓಕೆ, ನೀವು ಅಡ್ಮಿನ್ಗೆ ರೀಚ್ ಆಗಿ ನಿಮ್ಗೆ ಯಾರಿದ್ದಾರೆ ಅವರಿಗೆ ಕೇಳಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಮಾತಾಜಿ. ಪ್ರಭುಜಿ, ಈಗಷ್ಟೇ ನನಗೆ ಗೊತ್ತಾಗ್ತಾ ಇರೋದು ಇದ್ರ ಬಗ್ಗೆ ಅಂತ ಅನ್ಕೊಂಡು. ನಾನು ಇದೇ ಫಸ್ಟ್ ಅಲ್ವಾ ಸೇರ್ತಾ ಇರೋದು, ಇದೇ ಫಸ್ಟ್ ಇದ್ದದ್ದು. ನನ್ಗೆ ಇವಾಗ ಅದು ಗೊತ್ತೇ ಇಲ್ವಲ್ಲ, ಇಷ್ಟು ದಿನದ ಕ್ವಿಜ್ ಇದೆ ಅಂತಾನೆ ಗೊತ್ತಿಲ್ಲ. ಈಗಷ್ಟೇ ಗೊತ್ತಾಗ್ತಾ ಇದೆ ಕ್ವಿಜ್ ಬಗ್ಗೆ. ಇದು ನನ್ಗೆ ಏನು ಆಪರೇಟ್ ಮಾಡಕ್ ಗೊತ್ತಾಗಲ್ಲ, ಏನು ಇಲ್ಲ. ಯಾಕೆಂದ್ರೆ ನಾನು ಕನ್ನಡ ಒಟ್ನಲ್ಲಿ ನನ್ಗೆ ಆಪರೇಟ್ ಮಾಡಕ್ ಇದ್ರದ್ದು ಬರಲ್ಲ. ಇದೇ ಫಸ್ಟ್ ನಾನು ಜಾಯಿನ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಹೋದಾಗ ನೀವು ಕ್ವಿಜ್ ಓಪನ್ ಆಗತ್ತೆ. ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರ್ತಾರೆ ನೋಡಿ, ಸ್ವಲ್ಪ ಮೆಸೇಜ್ ಓದಿ ಮಾತಾಜಿ ಒಂದ್ಸಲ. ಪ್ರತಿದಿನದ ಲಿಂಕ್ ಅಲ್ಲಿ ಮೆಸೇಜ್ ಇದೆ, ಕ್ವಿಜ್ ಜಾಯಿನ್ ಮಾಡಿ ಅಂತ ಪ್ರತಿದಿನದಲ್ಲಿ ಇದೆ. ಹೌದು, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಅಧ್ಯಾಯ 1, ಅಧ್ಯಾಯ 2 ಹಾಗೆ ನಾವು ಓಪನ್ ಆಗ್ತಾ ಹೋಗತ್ತೆ. ಹೌದು ಹೌದು. ಮಾಡೇ ಇಲ್ಲ. 5 ಅಧ್ಯಾಯ ಆಗಿದೆ, ಇದುವರೆಗೂ ಮಾಡೇ ಇಲ್ಲ. ನನ್ಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಕ್ಲಾಸ್ ಆಗುತ್ತೆ, ಮುಗಿಯುತ್ತೆ, ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಅಂತ ಬುಕ್ ಎತ್ತಿಡ್ತೀನಿ. ಅಷ್ಟೇ ಗೊತ್ತಾಗ್ತಾ ಇರೋದು. ಮೊಬೈಲ್ ಎತ್ತಿಕ್ತಾ ಇದ್ದೀನಿ. ಮಾಡಿ ಮಾತಾಜಿ. ಈಗ ನಿಮ್ಗೆ ಏನಾದ್ರು ತೊಂದರೆಗಳಿದ್ರೆ ಅಲ್ಲಿ ಅಡ್ಮಿನ್ಗಳಿದ್ದಾರೆ, ಅವರು ಸಹಾಯ ಮಾಡ್ತಾರೆ. ಇಲ್ಲ ನಾನು ಇದ್ದೀನಿ ಗ್ರೂಪ್ ಅಲ್ಲಿ, ನನಗೂ ರೀಚ್ ಆಗಿ. ತೊಂದರೆ ರಾಜು ಪ್ರಭುಜಿ ಇದ್ದಾರೆ, ರಾಜು ಪ್ರಭುಜಿ ರೀಚ್ ಆಗಿ ಅವರು ಸಹಾಯ ಮಾಡ್ತಾರೆ.
ಓಕೆ. ಹೇಳ್ಬೇಕು ಬಟ್ ಅಂತಂದ್ರೆ ಗುರುಜಿ ನಾಚಿಕೆ ಏನಿಲ್ಲ ನನ್ಗೆ, ಇವೆಲ್ಲ ಬರೋದಿಲ್ಲ ಅಷ್ಟೇನೆ. ಇವಾಗ ಹಿಂಗ್ ಬರ್ತದ ಝೂಮ್, ಯಾರೋ ಹಿಂಗೆ ಹೇಳ್ಕೊಟ್ಟಿರೋದು, ಝೂಮ್ ಅಲ್ಲಿ ಹೋಗೋದು ಹಿಂಗ್ ಮಾಡಿ ಹಾ ಇಷ್ಟಕ್ಕೆ ನೀವು ಜಾಯ್ನ್, ಇಷ್ಟೇ ನನ್ಗೆ ಹೇಳ್ಕೊಟ್ಟಿರೋದು ಅವ್ರು, ಇಷ್ಟಕ್ಕೆ ನಾನು ಇದಾಗಿರೋದು ಅಷ್ಟೇನೆ. ಹಾಗೆ ಇದ್ರ ಹಾಗೆ ಮುಂದಕ್ಕೆ ಏನು ಗೊತ್ತೂ ಇಲ್ಲ, ಏನು ಇಲ್ಲ. ಇದು ಕಳ್ಸಿರೋ ಲಿಂಕು ಇದ್ರ ಅಲ್ಲಿ ಮೇಲೆ ಇದ್ ಮಾಡ್ಕೊಂಡಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಹಾಗೇನೆ ಲಿಂಕ್ ಬರುತ್ತೆ ನಿಮ್ಗೆ, ತುಂಬಾ ಈಸಿ ಅದನ್ನು, ಜೂಮ್ ತರಾನೇ. ಜಸ್ಟ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಹೋಗ್ತಾ ಹೋಗುತ್ತೆ. ಪ್ರಶ್ನೆ 1 ಬರುತ್ತೆ, ಪ್ರಶ್ನೆ 2 ಬರುತ್ತೆ, ಪ್ರಶ್ನೆ 3 ಬರುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋದ್ರಾಯ್ತು. ಅದಕ್ಕೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಸ್ವಲ್ಪ ಗೊತ್ತಿರೋರು ಮಕ್ಕಳು ಅಥವಾ ಆ ತರದವ್ರು ಇದ್ರೆ ಅವರು ಬಹಳ ಬೇಗ ಸಹಾಯ ಮಾಡ್ತಾರೆ. ಈ ತರ ಕ್ವಿಜ್ ಅವರು ಇದೆ. ಇನ್ನೊಂದು 2-3 ಡೇಸ್, ಸೋಮವಾರ ತಪ್ಪರು ಮಂಗಳವಾರದಂಗ್ ಬರ್ತಾರೆ. ಸಿಂಗಾಪುರ್ ಇರೋದವ್ರು, ಅವ್ರು ಬಂದಾಗ ಮಾಡಿಸ್ಕೊಂಡು ಇದ್ ನೋಡ್ತೀನಿ. ಅಷ್ಟೊತ್ತಿಗೆ 7-8 ಅಧ್ಯಾಯ ಆಗೋಗುತ್ತೋ ಏನೋ ಗೊತ್ತಿಲ್ಲ. ತೊಂದ್ರೆ ಇಲ್ಲ. ಅದ್ವರ್ಗೂ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಒಬ್ಳೆ ಅಲ್ವಾ ಇರೋದು, ನನಗ್ ಗೊತ್ತಾಗಲ್ಲ. ಓಕೆ. ಹರೇ ಕೃಷ್ಣ. ಅವ್ರು ಬಂದಾಗ ಇದ್ ಮಾಡಿಸ್ಕೊತೀನಿ, ಈ ಸಲ ಇದ್ ಮಾಡ್ಕೊತೀನಿ. ಆಯ್ತು. ನೆಕ್ಸ್ಟ್ ಇಲ್ಲ ಟೈಮ್ ಇಂದ ನಾನೇ ಇದ್ ಮಾಡ್ತೀನಿ. ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ರು ಅವರಿಗೆ ಕೇಳ್ಬೋದು. ಕೇಳಿದ್ರೆ ಏನಂತಾರ ಗೊತ್ತಾ, ಏನ್ ಇವ್ರೆಲ್ಲ ಇಷ್ಟೊಂದ್ ಇದ್ ಮಾಡ್ಕೊಂಡು ಇವೆಲ್ಲ ಗೊತ್ತೋ ಇವ್ರು ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ಸುಮ್ನೆ ಅವು ಹೇಳನ ಮಾಡ್ತಾರೇನೋ, ಏನನ್ನ ಅನ್ಕೋತಾರೇನೋ ಅಂತ ಅನ್ಕೊಂಡ್ ಗಿಲ್ಟ್ ಅಷ್ಟೇ ನನ್ಗೆ. ಯಾಕೆಂದ್ರೆ ನಾವ್ ಏಜ್ ಪೀಪಲ್, ಇವ್ರಿಗೆಲ್ಲ ಬೇಕಾ ಇಷ್ಟೊಂದ್ 60 ವರ್ಷ ಆಗಿ ಹಾಗೆ ಹೀಗೆ ಏನು ಕಲ್ತಿಲ್ವಾ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಅನ್ಕೋತಾರೇನೋ ಅಂತ ಒಂದ್ ಗಿಲ್ಟ್ ಅಷ್ಟೇ. ಇರ್ಲಿ, ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್ ಮಾತಾಜಿ. ನಾವು ಸಹಾಯ ಮಾಡ್ತೇವೆ, ನಾವಿದ್ದೀವಲ್ಲ ಇಲ್ಲಿ. ಥ್ಯಾಂಕ್ ಯು ಗುರು, ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಎಲ್ರು ಹರೇ ಕೃಷ್ಣ ಮಹಾಮಂತ್ರ 1 ರೌಂಡ್ ಜಪಿಸೋಣ ಈಗ. ಓಕೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ,
हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम राम हरे हरे कृष्ण 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 हरे राम राम हरे हरे कृष्ण 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 हरे राम राम हरे कृष्ण कृष्ण हरे राम राम हरे हरे कृष्ण 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 हरे राम राम हरे कृष्ण कृष्ण हरे राम राम हरे हरे कृष्ण 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 हरे राम हरे हरे कृष्ण 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 हरे राम हरे हरे कृष्ण कृष्ण हरे राम हरे हरे कृष्ण 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 हरे राम हरे कृष्ण कृष्ण हरे राम हरे कृष्ण कृष्ण हरे राम कृष्ण कृष्ण हरे राम हरे कृष्ण हरे राम हरे कृष्ण कृष्ण हरे राम हरे कृष्ण वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಇಲ್ಲಿಂದಿರುವ ಎಲ್ಲಾ ಭಕ್ತ ವೃಂದಕ್ಕೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನಾಳೆ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಧನ್ಯವಾದಗಳು. ಗುರುಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಓಕೆ, ಬರೋಣ. ನಾಳೆ ಮತ್ತೆ ಭೇಟಿ.